mommy dance, dance, 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 mommy dance. ಹಾಯ್ ಹಲೋ ನಮಸ್ಕಾರ ಸಸ್ರಿ ಅಕಾಲ್. ನಮ್ಮ ಟಿವಿ ನೋಡುವಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಳ್ಳೆ ಆದಂತಹ ಸೌಜನ್ಯತೆಯಿಂದ ಮಾಡುವಂತಹ ಸ್ವಾಗತ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ. ನಮ್ಮ ಟಿವಿ ನೋಡುವಂತಹ ನಮ್ಮ ಟಿವಿಯ ವೀಕ್ಷಕರಿಗೂ ಪ್ರೇಕ್ಷಕರಿಗೂ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಿಮ್ಮೆಲ್ಲರನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಕರಾವಳಿ ಕರ್ನಾಟಕದ ತಾಯಂದರಿಗಾಗಿ ಮಾಡಿದಂತಹ ನೃತ್ಯ ವೇದಿಕೆ ಅಂತ ಹೇಳ್ತೇವೆ ನಾವು, ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯನ್ನು. ಆದರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಇಮೋಷನ್ಸ್ ಇದೆ, ಬಾಂಡಿಂಗ್ ಇದೆ, ರಿಲೇಷನ್ಶಿಪ್ ಇದೆ, ಕಲಿಕೆ ಇದೆ, ಹಾಗೂ ಸ್ವಲ್ಪ ದುಃಖ ಕೂಡ ಇದೆ. ದುಃಖ ಯಾಕಪ್ಪ ಅಂದರೆ ಈಗ ಸೆಮಿಫೈನಲ್ ರೌಂಡ್ ಆಗ್ತಾ ಇದೆ. ಟಾಪ್ 10 ಮಮ್ಮೀಸ್ ನಮ್ಮ ಜೊತೆ ಸೂಪರಾಗಿ ಡಾನ್ಸ್ ಮಾಡಿ ಹೋಗ್ಲಿಕ್ಕಿದ್ದಾರೆ. ಆದರೆ ಈ ಒಂದು ಸುತ್ತಿನ ಕೊನೆಯದರಲ್ಲಿ ಕೆಲವೊಂದು ಮಮ್ಮೀಸ್ ನಮ್ಮನ್ನು ಈ ಸುತ್ತಿನಿಂದ ಎದುರು ಕಂಟಿನ್ಯೂ ಆಗಲ್ಲ. ಆದರೆ ಅವರ ಲೈಫ್ನಲ್ಲಿ ಈ ಡಾನ್ಸ್ ಆಗಿರ್ಬೋದು, ಈ ವೇದಿಕೆ ಆಗಿರ್ಬೋದು, ಬಹಳಷ್ಟು ಯಶಸ್ಸನ್ನು ನೀಡಲಿಕ್ಕಿದೆ. ಅದರ ಜೊತೆಗೆ ಈ ಹಂತದಲ್ಲಿ ಪಾಸಾಗಿ ನೆಕ್ಸ್ಟ್ ರೌಂಡಿಗೆ ಹೋಗುವಂಥ ಮಮ್ಮೀಸ್ ಜೊತೆ ಇನ್ನಷ್ಟು ಕೆಲವಾರು ಡಾನ್ಸ್ಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಸೊ ಆಲ್ ದ ವೆರಿ ಬೆಸ್ಟ್ ಆಲ್ ದ ಮಮ್ಮೀಸಿಗೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸುವಂಥ ಕಾರ್ಯಕ್ರಮ ನಮ್ಮ ಟಿವಿ ಪ್ರಸ್ತುತಪಡಿಸುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಆ್ಯಂಡ್ ಅರುಣಾ ಮಸಾಲಾ. ಆಲ್ ರೈಟ್, ಸೆಮಿಫೈನಲ್ ರೌಂಡ್ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ದ ಹೀಟ್ ಇಸ್ ಹೀಟಿಂಗ್ ಅಪ್ ಮೋರ್ ಆ್ಯಂಡ್ ಮೋರ್. ಯಾಕಂದರೆ ಇಲ್ಲಿಂದ ಎಲಿಮಿನೇಷನ್ ಆಗಲಿಕ್ಕಿದೆ. ಈ ಒಂದು ಸುತ್ತಿನ ಅಂದರೆ ಈ ಸಂಚಿಕೆ ಕೊನೆಯಲ್ಲಿ ಎಲಿಮಿನೇಷನಲ್ಲಿ ರಿಸಲ್ಟ್ಸ್ ಯಾರ್ದು ಏನು ಅಂತ ಗೊತ್ತಾಗಲಿಕ್ಕಿದೆ. ಆದರೆ ಎಲಿಮಿನೇಷನ್ ಆಗಿರಲಿ, ಸಿಲೆಕ್ಷನ್ ಆಗಿರಲಿ, ಕರೆಕ್ಷನ್ ಆಗಿರಲಿ, ಏನೆಲ್ಲ ಮಾಡಲಿಕ್ಕಿದೆ ಅದೆಲ್ಲ ಮಾಡೋರು ಆ ಕಡೆ ಕೂತವರು ನಾವಲ್ಲ. ನಾವು ಮಾತಾಡೋದು ಅಷ್ಟೇ ಮಾಡುವಂಥದ್ದು, ಇಲ್ಲಿ ಹಿಂದೆ ಇದ್ದವರು ಡಾನ್ಸ್ ಮಾಡೋದಷ್ಟೇ ಮಾಡುವಂಥದ್ದು. ಆದರೆ ಅಲ್ಲಿದ್ದವರು ಕರೆಕ್ಷನ್ ಮಾಡಿ, ಮಾರ್ಕ್ಸ್ ಹಾಕಿ, ಟ್ಯಾಬ್ಯುಲೇಷನ್ ಮಾಡಿ, ಇವರು ಬೆಟರ್ ಮಾಡ್ಬೋದು, ಇವರಿಂದ ಬೆಟರ್ ಆಗ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ ಜೊತೆಗೆ ಸಿಲೆಕ್ಷನನ್ನು ಮಾಡ್ತಾರೆ. ಡೆಫಿನೆಟ್ಲಿ ಅದು ನಮ್ಮ ತ್ರಿಮೂರ್ತಿ ಜಡ್ಜಸ್, 3 ಜಡ್ಜಸ್ಗೆ ವೆಲ್ಕಮನ್ನು ಕೊಡ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಸೆಮಿಫಿನಾಲೆ. ಎಸ್ ನಿತೇಶ್ ಸರ್, ವೆಲ್ಕಮ್ ಟು ದ ಶೋ. ಕೊರಿಯೋಗ್ರಾಫರ್ ಆ್ಯಂಡ್ ಮಮ್ಮೀಸ್ ಡಾನ್ಸ್ ಅವೊಂದುಂಡು ಇನಿತ ಲಾಸ್ಟ್ ಎಪಿಸೋಡ್ ವಿತ್ ಸೆಮಿಫಿನಾಲೆ ಎಂಚ ಒಂದುಂಡು ಒಂದೆಟ್ಟು ಸಿಲೆಕ್ಷನ್ ಆಪುಂಡು, ಎಲಿಮಿನೇಷನ್ ಆಪುಂಡು, ಬೇಜಾರು ಆಪುಂಡು, ಪೋಡಿಗೆ ಆಪುಂಡು, ಪೂರ ಒಂದುಂಡು ನಿಕ್ಲೆಗೆ ಎಂಚ ಒಂದುಂಡು. ಆ್ಯಕ್ಚುಲಿ ತುಯರ ಪೋಂಡ ಸೀಸನ್ ಫಸ್ಟ್ ಹಿಡ್ದು ಸೆಮಿಫೈನಲ್ ಮುಟ್ಟ ತೂವೊಂದುಲ್ಲ ಪೂರ ಕಂಟೆಸ್ಟೆಂಟ್ ಮಮ್ಮೀಸ್ ನಕ್ಲೇನು ಕಾರ್ ಬೇನೆ, ಕೈ ಬೇನೆ, ಗಂಟು ಬೇನೆ, ಪೂರ ಇಂಜಿನ ಬೇನೆ ಪೂರ ಹೊರೊಂದಿಲ್ಲ ರೀ. ಬೇಜಾರಲ್ಲ ಪುಂಡ ಅಕ್ಲೆಲ್ಲ ಪಂಡ ಇಲ್ಲಡ್ಲ ರೆಸ್ಪಾನ್ಸಿಬಿಲಿಟಿ ಉಂಟು, ಇಡೆಲ್ಲ ಬರ್ತದೆ ಅಕ್ಲೆ ಪರ್ಫಾರ್ಮೆನ್ಸ್ ಕೊರೋಡು. ಸೊ ಡಬಲ್ ಮೇಹನತ್ ಅಕ್ಲೆಗೆ ಆ್ಯಕ್ಚುಲಿ. ಸೊ ತುಯರ ಪೊಂಡ ಸೊ ಅವು ಎಕ್ಸ್ಕ್ಯೂಸ್ ಇಜ್ಜಿ ಆ್ಯಸ್ ಅ ಡ್ಯಾನ್ಸ್ ಕಾಂಪಿಟೇಷನ್ ಅವು ಎಕ್ಸ್ಕ್ಯೂಸ್ ಇಜ್ಜಿ. ಟಿಲ್ ಸೆಮಿಫೈನಲ್ ಮುಟ ದ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್. ಇತ್ತದ ಐನೆಟ್ ಮಾತ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್. ಎಡೆಡ್ ಒಂಜಿ ರಡ್ಡು ಮುಜಿ ಸೂಪರ್ ಇತ್ತು ಆ್ಯಕ್ಟ್ಸ್. ಸೊ ಇತ್ತೆ ನನ್ನ ಒಂಜಿ ಸ್ಟೆಪ್ ಉಂಡು ಫೈನಲ್ ಪೋಯರೆ. ಸೊ ಎಂಕುಲಿತ್ತೆ ಎಕ್ಸ್ಪೆಕ್ಟ್ ಮಂತೊಂದುಲ್ಲ ಇತ್ತೆ ಎಲಿಮಿನೇಟ್ ಮನ್ಪೆರಂತು ಮನಸ್ಸು ಒಂದು ಕಲ್ಲದಿದ್ದು ಪೊನಡಾಪುಂಡು. ಆ್ಯಂಡಲ್ಲ ದಿಸ್ ಈಸ್ ಅ ಪಾರ್ಟ್ ಆಫ್ ದ ಕಾಂಪಿಟೇಷನ್. ಸೊ ಏರೆಗ್ಲ ಎಕ್ಸ್ಕ್ಯೂಸ್ ಇಜ್ಜಿ ನೆಟ್. ಸೊ ತೂಕ ಏರ್ ಎಡ್ಡೆ ನನ್ನದ ಪರ್ಫಾರ್ಮೆನ್ಸಸ್ ಎಂಚು ಒಪ್ಪುಂಡು. ಅಕ್ಕಲು ಪ್ರೀವಿಯಸ್ ಪರ್ಫಾರ್ಮೆನ್ಸ್ಗೆ ಟಕ್ಕರ್ ಕೊರುವೆರ ಅತು ಇಜ್ಜ ಅತು ಪಿದೆ ಬೊಪ್ಪೆರ ಅತು ಇಲ್ಲ ಬೊಪ್ಪೆರ ಮುಲುಂತೆರ ಅವು ಡಿಸೈಡ್ ಆಪುಂಡು. ಸೊ ಓಕೆ, ತೂಕ ದಾದಾಪುಡು ಬಂದ ಡಿಸೈಡ್ ಮಾಡ್ವಾ. ಸೊ ರೆಡಿ ಆದ ಪ್ಲೇ. Yes, yes, yes. All the best. Yes. Thank you so much and welcome once again to semi-finale round, Nitesh. Thank you so much. Yes, going to Suraj Sanil. Hi, Saujanya. Hello. Welcome to a new episode of semi-finale. Yes, semi-finale the last round and maybe nana 2 year pun finale matra. ಸೊ ಇಂಚಿನ ಒಂಜಿ ಪ್ಯಾಂಡಮಿಕ್ ಟೈಮ್ ಇಡ್ಲ ನಮ್ಮ ಶೋ ಈತು ಸಕ್ಸಸ್ಫುಲ್ ಆದ ಪೋಪುನ ಒಂಜಿ ಬಾರಿ ಒಂಜಿ ಖುಷಿತ ವಿಷಯ. ಆ್ಯಂಡ್ ಯೂಟ್ಯೂಬ್ ಉಡ್ಲ ಎಡ್ಡೆ ರೆಸ್ಪಾನ್ಸ್ ಸಿಕ್ಕೊಂದುಂಡು ಈ ಸಲ್ತ ಸೀಸನ್ಗೆ. ಆ್ಯಂಡ್ ಮಮ್ಮೀಸ್ನಕ್ಲೆ ಹ್ಯಾಟ್ಸ್ ಆಫ್ ಮನ್ಪೆದ ಆಯ್ಪಂಡ ಇಂಚಿನ ಒಂಜಿ ಕೋವಿಡ್ ಟೈಮ್ ಇಡ್ಲಾಕಲು ಇಲ್ಲದ ರಿಸ್ಕ್ ದತ್ತೊಂದು ಇಡೆ ಮುಟ ಬರ್ತದೆ. ಆ್ಯಂಡ್ ಟಾಪ್ 10 ಮಮ್ಮೀಸ್ ಸೆಮಿಫಿನಾಲ್ ಇಡ್ ಎಡ್ಡೆ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಕೊರೊಂದು ಬೈದೇರು. ಸೊ ಈ ಎಪಿಸೋಡ್ ಲಾಸ್ಟ್ ಎಪಿಸೋಡ್ ಆ್ಯಂಡ್ ಎಟ್ ದ ಎಂಡ್ ಡೆಫಿನೆಟ್ಲಿ eliminations upon and maybe the best of best will go to the finale. So all the best Mata Mummy Sigla, all the best. Thank you. Thank you so much. And now one mummy to another mummy. Welcome to the show once again, Mansi ma'am. Over to you. ತುಂಬ ಖುಷಿ ಆಗ್ತದೆ. ತಾಯಂದಿರ ನೃತ್ಯವನ್ನು ಒಂದು ತಾಯಿಯಾಗಿ ಇಲ್ಲಿ ನೋಡ್ತಾ ಇರಲಿಕ್ಕೆ ತುಂಬ ಖುಷಿ ಆಗ್ತದೆ.
ಗುರುವಿಗೆ ಯಾವತ್ತೂ ತುಂಬ ಖುಷಿಯಾಗೋದು ಶಿಷ್ಯ ತನ್ನನ್ನು ಮೀರಿಸಿದಾಗ ಅಂತೆ. ಸೊ ಆ ರೀತಿ ಒಂದು ಗುರುವನ್ನೇ ಮೀರಿಸಿದ ಶಿಷ್ಯೆಯ ಅಂಥ ಪರ್ಫಾರ್ಮೆನ್ಸು ಈ ಎಪಿಸೋಡಲ್ಲಿ ನೋಡಲಿಕ್ಕೆ ಸಿಗ್ತದ ಅಂತ ಕಾಯ್ತಾ ಇದ್ದೇನೆ. ಯಾಕಂದರೆ ಆಲ್ರೆಡಿ ಈ ಹಿಂದಿನ ಎಪಿಸೋಡ್ ಅಂತೂ ಧಮಾಕ ಪರ್ಫಾರ್ಮೆನ್ಸ್ಗಳನ್ನು ನೋಡಿದ್ದೇವೆ. ಸೊ ತುಂಬ ಕ್ಯೂರಿಯಸ್ಸಾಗಿ ಕಾಯ್ತಿದ್ದೇನೆ, ನೋಡುವ ಏನಾಗ್ತದೆ. Thank you so much, and thank you to all the judges. Welcome to the semi-finale round and all the very best. ಆಲ್ ರೈಟ್, ಗುರು ಶಿಷ್ಯರ ಜೋಡಿ ಅಂದರೆ ಮಮ್ಮೀಸ್ ಆ್ಯಂಡ್ ಕೊರಿಯೋಗ್ರಾಫರ್ನ ರೌಂಡ್ ಆಗ್ತಾ ಇದೆ. ಕಬೀರ್ ದಾಸ್ ಹತ್ರ ಒಬ್ರು ಕೇಳ್ತಾರಂತೆ, ಗುರು ಗೋವಿಂದ್ ಅಂದರೆ ಗುರುಗಳು ಹಾಗೂ ದೇವರು ಇಬ್ಬರು ಎದುರುಗಡೆ ನಿಂತರೆ ನೀನು ಯಾರ ಕಾಲನ್ನು ಚರಣಸ್ಪರ್ಶವನ್ನು ಮಾಡ್ತೀಯಾ ಅಂತ. ಕಬೀರ್ ದಾಸ್ ಅವರು ಏನೂ ಒಂದು ಸೆಕೆಂಡ್ ಥಾಟ್ ಇಲ್ಲದೆ ಹೇಳ್ತಾರಂತೆ, ಡೆಫಿನೆಟ್ಲಿ ಗುರುವಿನ ಒಂದು ಪಾದವನ್ನು ನಾನು ಮುಟ್ತೇನೆ, ಯಾಕೆಂದರೆ ದೇವರು ಇದ್ದಾನೆ ಅಂತ ಹೇಳುವ ಒಂದು ಸತ್ಯವನ್ನು ನನಗೆ ತಿಳಿಸಿದವನು ಆ ಗುರು ಅಂತ. ಆ ಗುರುವಿಗೆ ನಮ್ಮ ಮತ್ತೊಮ್ಮೆ ನಮನಗಳನ್ನು ನೀಡ್ತಾ ಗುರು ಶಿಷ್ಯರ ಈ ರೌಂಡ್ಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಲೆಟ್ಸ್ ಗೋ ಆ್ಯಂಡ್ ಬ್ಯಾಂಗ್ ಇಟ್ ಆನ್ ವಿತ್ ದ ಲಾಸ್ಟ್ ರೌಂಡ್ ಆಫ್ ಸೆಮಿಫಿನಾಲೆ. Sun Premium Refined Sunflower Oil presents Dance Mummy Dance Season 5. And our first contestant of this episode is Sushma Pradeep. Please put your hands together for Sushma and her choreographer. Yes, ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್, ಹಾಗೆಯೇ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದುಬಿಟ್ಟು ಅಮೃತ್ ನೋನಿ, BA ಪ್ಲೈವುಡ್, ಜನಪ್ರಿಯ ಕುಚಲಕ್ಕಿ, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್ ಮತ್ತು ಸ್ಮರಣಿಕಾ ಉಡುಪಿ. ಎಸ್ ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ ಕೊರಿಯೋಗ್ರಾಫರ್ ರೌಂಡ್ ನಡೀತಾ ಇದೆ. ಸೊ ಆಗಲೇ ನಾನು ಹೇಳಿದೆ, ಕೊರಿಯೋಗ್ರಾಫರ್ ಅಂದ ತಕ್ಷಣ ಅವರದ್ದು ಮೆಂಟಲಿ ಅವರ ಒಂದು ವರ್ಕ್ ಇರುತ್ತೆ, ಫಿಸಿಕಲಿ ಅವರ ವರ್ಕ್ ಇರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ, ಎಲ್ಲವೂ ಪ್ರೆಷರೈಸ್ ಇಟ್ಕೊಂಡು ಎಲ್ಲವೂ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅದರ ಜೊತೆಗೆ ಇವತ್ತಿನ ಈ ಸಂಚಿಕೆಯನ್ನು, ಈ ಒಂದು ಕಂಪ್ಲೀಟ್ ರೌಂಡನ್ನು ಕೊರಿಯೋಗ್ರಾಫರ್ ರೌಂಡ್ ಅಂತಲೇ ಇಟ್ಕೊಂಡು ನಮ್ಮ ಕಂಟೆಸ್ಟೆಂಟ್ಸ್ಗಳು ಕೊರಿಯೋಗ್ರಾಫರ್ನ ಜೊತೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ, ಅವರನ್ನು ವೆಲ್ಕಮ್ ಮಾಡುವ. ಎಸ್, ಹೆಲೋ ಸರ್, ಬನ್ನಿ. ಹಾಯ್ ಹೆಲೋ ಮ್ಯಾಮ್. ಓಕೆ, ಏನಪ್ಪ ಏನು ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ನೋಡಿದಾಗಲೇ ಫುಲ್ ವೈಬ್ರೆಂಟ್ ಥರ ಕಾಣ್ತಾ ಇದೆ. ಎಸ್, ಹೇಳಿ ಮೇಡಮ್, ಹೇಗೆ ಅನಿಸ್ತಾ ಇದೆ ಆ್ಯಂಡ್ ಏನು ಇವತ್ತು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ? ನಾವು ಅಂದರೆ ಇವತ್ತು ಫ್ರೀ ಸ್ಟೈಲ್ ಮಾಡ್ತಿದ್ದೇವೆ. ಓಕೆ, ಫ್ರೀ ಸ್ಟೈಲ್ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಕೊರಿಯೋಗ್ರಾಫರ್ ನಮ್ಮ ಜೊತೆಗೆ ಇದ್ದಾರೆ, ಮಿಸ್ಟರ್ ತರುಣ್ ಅವರು. ಯಾಕಂತ ಹೇಳಿದರೆ ಇದಕ್ಕಿಂತ ಮುಂಚೆ ಒಬ್ಬರು ಕಂಟೆಸ್ಟೆಂಟ್ ಜೊತೆ ಸಿಕ್ಕಿದ್ವಿ. ಓಕೆ ಸರ್, ಸೊ ನಿಮಗೆ ಈಗ ಒಂದು ಟಿಪಿಕಲ್ ಕ್ವಶನ್, ನಿಮ್ಮ ಹತ್ರ 2 ಕಂಟೆಸ್ಟೆಂಟ್ ಇದ್ದಾರೆ. ಸೊ 2 ಸಲ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಅಂದರೆ ಇವರ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ಲೇ ಬೇರೆ ಇರುತ್ತೆ, ನಿಮ್ಮ ಇನ್ನೊಂದು ಕಂಟೆಸ್ಟೆಂಟ್ನ ಪರ್ಫಾರ್ಮೆನ್ಸ್ ಲೆವೆಲ್ಲೇ ಬೇರೆ ಇರುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಇಬ್ಬರದನ್ನು ನೋಡೋಕ್ಕೋದ್ರೆ ಇಬ್ಬರದನ್ನು ಜಾನರ್ ಬೇರೆನೆ. ಅಂದರೆ ಶಿ ಈಸ್ ಮೋರ್ ಇನ್ ಟು ವೆಸ್ಟರ್ನ್. ಓಕೆ, ಇನ್ನೊಂದು ಕಂಟೆಸ್ಟೆಂಟ್ ಬಂದರೆ ಸ್ವಲ್ಪ ಮೈತು ಈಸ್ಟರ್ನ್ ಬೇಸ್ಡ್. ಸೊ ಇಬ್ಬರಿಗೂ ಅವ್ರದ್ದು ಬೆಸ್ಟ್ ಯಾವ ಫಾರ್ಮ್ ಇದೆ ಅದ್ರ ಮೇಲೆ ಪ್ರಿಪೇರ್ ಮಾಡಿ ನನ್ನ ಸೈಡಿಂದ ನಾನು ಆ ಫಾರ್ಮ್ಗೆ ಮರ್ಜ್ ಆಗಿ ಇವಾಗ ನೆಕ್ಸ್ಟ್ ಪರ್ಫಾರ್ಮಿಂಗ್ಗೆ ರೆಡಿ ಆಗ್ತಿದ್ದೀವಿ. ವಂಡರ್ಫುಲ್. ಫಸ್ಟ್ ಆಫ್ ಆಲ್ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತ ಹೇಳಿದರೆ ದಿಸ್ ಈಸ್ ಎಫರ್ಟ್ ಆಫ್ ದ ಕೊರಿಯೋಗ್ರಾಫರ್. ಯು ಪ್ಲ್ಯಾನ್, ಯು ಕೊರಿಯೋಗ್ರಾಫ್, ಎಗೇನ್ ಯು ಪ್ರಿಪೇರ್ ದ 2 ಕಂಟೆಸ್ಟೆಂಟ್, ಎಗೇನ್ ಯು ಪರ್ಫಾರ್ಮ್. ಎಷ್ಟು ವರ್ಕ್ ಪ್ರೆಷರೈಸ್ ಇದೆ ನೋಡಿ. ಹಾಗಾದರೆ ಯಾರು ಹೇಳೋದಪ್ಪ ಕೊರಿಯೋಗ್ರಫಿ ಅಂತ ಹೇಳಿದರೆ ಅಷ್ಟು ಚೀಪ್ ಕೆಲಸ ಅಂತ? ಇಲ್ಲವೇ ಇಲ್ಲ. ದಿಸ್ ಈಸ್ ದ ವೆರಿ ಆನರೇಬಲ್ ಕೆಲಸ, ಆನರೇಬಲ್ ಎಫರ್ಟ್ ಅಂತ ಹೇಳ್ಬೋದು. ಎಸ್ ಮೇಡಮ್, ನೀವು ಹೇಳಿ, ಈಗ ಇವರು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ, ಇಷ್ಟು ಜನರನ್ನು ತಯಾರು ಮಾಡಿದ್ದಾರೆ. ಇದಕ್ಕಿಂತ ಕಳೆದ ಸೀಸನ್ಸ್ಗಳಲ್ಲೂ ಕೂಡ ಇಷ್ಟು ಕಂಟೆಸ್ಟೆಂಟ್ಸ್ಗಳನ್ನು ರೆಡಿ ಮಾಡಿದಾಗ ಯಾಕೆ ಈ ಒಂದು ಕೊರಿಯೋಗ್ರಾಫರನ್ನು ನೀವು ಚಾಯ್ಸ್ ಮಾಡಿದ್ರಿ? ಲೈಕ್ ಅವ್ರ ಬಗ್ಗೆ ತುಂಬ ಕೇಳಿದ್ದೆ, ಆಮೇಲೆ ಅವ್ರ ವರ್ಕ್ಸ ನೋಡಿದ್ದೆ ನಾನು. ಸೊ ನನಗೆ ತುಂಬ ಆಸೆ ಇತ್ತು ಅವ್ರ ಹತ್ರ ನಾನು ಕಲಿಬೇಕಂತ ಆ್ಯಸ್ ಎ ಸ್ಟೂಡೆಂಟ್. ಅವ್ರದ್ದು ಅಪರ್ಚುನಿಟಿ ಈ ಸರ್ತಿ ಸಿಕ್ತು. ಸೊ ಈಗ ಈ ಒಂದು ಪರ್ಟಿಕ್ಯುಲರ್ ರೌಂಡಲ್ಲಿ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆಯಾ, ಹೆದರಿಕೆ ಆಗ್ತಾ ಇದೆಯಾ? ಬೋತ್. ಎರಡು ಕೂಡ. ಅವ್ರ ಜೊತೆ ಪರ್ಫಾರ್ಮೆನ್ಸ್ ಮಾಡಬೇಕು, ತುಂಬ ಹೆದರಿಕೆ ಸಾಕ್ತಾ ಉಂಟು. ಸೊ ನಿನ್ನೆ ಮಲಗಿದ್ದೀರಾ ಕರೆಕ್ಟ್? ಮಲಗಲೇ ಇಲ್ವಾ? ಪ್ರಾಕ್ಟೀಸ್ ಏನೋ ಅಥವಾ ಏನು ತಲೆಯಲ್ಲಿ ಓಡ್ತಾ ಇತ್ತಾ? ಪ್ರಾಕ್ಟೀಸ್ ಎಲ್ಲ ಓಡ್ತಾ ಇತ್ತು, ತಲೆಯಲ್ಲಿ ಭಯ. ಒಂದು ತಲೆಯಲ್ಲಿ ನಿನ್ನೆ ರಾತ್ರಿ ನೀವು ಮಲಗದೇ ಇರುವ ರೀತಿಯಲ್ಲಿರುವಾಗ ಏನು ತಲೆಯಲ್ಲಿ ಬರ್ತಾ ಇತ್ತು ನಿಮ್ಮದು? ಅಂದರೆ ನಾಳೆದ ಬಗ್ಗೆ ಥಿಂಕಿಂಗ್ ಮಾಡ್ತಾ ಇದ್ದೆ. ಅಂದರೆ ಸರ್ ಏನು ಹೇಳ್ತಾರಾ, ತಪ್ತದ, ಸ್ಟೆಪ್ ಮಿಸ್ ಆಗ್ತದ ಅಂತ. ಮತ್ತು ನಮ್ದು ಆ್ಯಕ್ಟ್ ಸ್ವಲ್ಪ ಕೋಲ್ಡ್ ಫೈರಿಂದ ಇತ್ತು. ಸೊ ಕೋಲ್ಡ್ ಫೈರ್ ಎಲ್ಲ ಟೈಮಿಗೆ ಆಗಬೇಕಂತ ತುಂಬ ತಲೆಯಲ್ಲಿ ಓಡ್ತಾ ಇತ್ತು. ಓಕೆ, ಎಸ್ ಸರ್. ನೀವು ಏನಾದರೂ ಪ್ರೆಷರೈಸ್ ಇತ್ತಾ ನಿಮಗೆ? ಯಾಕಂದರೆ ಇಬ್ಬಿಬ್ರು ಕಂಟೆಸ್ಟೆಂಟ್ ಇದ್ದರು, ಏನಾದರೂ ನಿಮಗೆ ಚಾಲೆಂಜಿಂಗ್ ಅಂತ ಏನಾದರೂ ಅನಿಸ್ತಾ? ಚಾಲೆಂಜಿಂಗ್ ಇಲ್ಲ, ಇಬ್ಬರು ಕಂಟೆಸ್ಟೆಂಟ್ ನಮ್ಗೆ ಸೇಮೇ. ಬಟ್ ಅದೇ
ಇಬ್ಬರದೂ ಬೆಸ್ಟ್ ಬರಬೇಕಂತೇಳಿ, ಅಂದರೆ ಎಲ್ಲ ಕೊರಿಯೋಗ್ರಾಫರ್ಸ್ ಒಂದು ಥಿಂಕಿಂಗ್ ಇರುತ್ತೆ ಅವ್ರ ಸ್ಟೂಡೆಂಟ್ಸೇ ಬೆಸ್ಟ್ ಬರಬೇಕಂತೇಳಿ. ಸೊ ಅದೇ ಒಂದು ಪ್ರೆಷರ್. ಓಕೆ, ಸೊ ನಿಮ್ಮ ಈ ಒಂದು ಕಂಟೆಸ್ಟೆಂಟ್ನ ಒಂದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳಿದ್ರೆ ಏನು ನಿಮಗೆ? ಶಿ ಈಸ್ ವೆರಿ ಇನ್ನೋಸೆಂಟ್. ನೋಡಿದ್ರೆ ಗೊತ್ತಾಗುತ್ತೆ, ಪಾಪ ಮಲಗಲಿಲ್ಲ ಅವರು ನಿನ್ನೆ. ಬಟ್ ಎನಿ ಹಾವ್ ಸರ್, ಏನು ಪ್ರಿಪ್ರೇಷನ್ ಇದು, ಏನು ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ನನಗನಿಸುವಾಗ ನಂಗೆ ಗೆಸ್ ಮಾಡಲಿಕ್ಕೇ ಗೊತ್ತಾಗ್ತಿಲ್ಲ, ಸಮಥಿಂಗ್ ಏನೋ ವೈಬ್ರೆಂಟ್ ಆಗಿ ಏನೋ ಪರ್ಫಾರ್ಮೆನ್ಸ್ ಇರ್ಬೋದು ಅಂತ ಅನಿಸ್ತಾ ಇದೆ. ಏನು ಪರ್ಫಾರ್ಮ್ ಮಾಡ್ತಾ ಇರೋದು ಈಗ? ಮೋರ್ ಆಫ್ ಕಲರಿ ಮೂಮೆಂಟ್ಸ್, ಆಮೇಲೆ ಕೈಂಡ್ ಆಫ್ ಫ್ರೀ ಸ್ಟೈಲ್. ಓ, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ನನಗೂ ನೋಡುವಂತಹ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ನಮ್ಮ ವೀಕ್ಷಕರಿಗೆ ಕೂಡ ನೋಡುವಂಥ ಕ್ಯೂರಿಯಾಸಿಟಿ. ಎನಿ ಹಾವ್, ಆಲ್ ದ ವೆರಿ ಬೆಸ್ಟ್. ಫೈನಲಲ್ಲಿ ನಿಮ್ಮನ್ನು ನೋಡುವಂತಹ ಆಸೆ ನಮಗೂ ಇದೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೊ ಇಷ್ಟು ಚೆನ್ನಾಗಿರೋಂಥ ಪರ್ಫಾರ್ಮೆನ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ನೋಡ್ಲಿಕ್ಕಂತೂ ಮಿಸ್ ಮಾಡಬೇಡಿ. ಲೆಟ್ಸ್ ವಾಚ್. सब गाएंगे दोहराएंगे अब तेरा जय जयकारा, ऐसा हो वैसा जैसे पर्वत जैसा, ऐसा हो वैसा जगमग है तारे सा। असुरो नगरण मंगल जय हो जय हो। चीरे अब सात समंदर पीरे, चल सात सुरों में कर दे ये ऐलान। हिम्मत है तो रोको और जुर्रत है तो मानो, रे आज हथेली में रखती है जान। खून में तेरे मिट्टी, मिट्टी में तेरा खून, खून में तेरे मिट्टी, मिट्टी में तेरा खून। ऊपर अल्लाह नीचे धरती, बीच में तेरा जुनून, रे सुल्तान। चीरे अब सात समंदर पीरे, चल सात सुरों में कर दे ये ऐलान। हिम्मत है तो रोको और जुर्रत है तो बातो, रे आज हथेली में रखती है जान। ವಾ 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 ಇದಕ್ಕೆ ಹೇಳೋದು, ಈ ವೇದಿಕೆ ಕೇವಲ ಡಾನ್ಸ್ಗೋಸ್ಕರ ಮಾಡಿದಂಥ ಕಾಂಪಿಟೇಷನ್ ವೇದಿಕೆ ಅಲ್ಲ. ಇಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಅಪ್ರಿಸಿಯೇಷನ್ ಇದೆ, ರೆಕಗ್ನಿಷನ್ ಇದೆ, ಬಾಂಡಿಂಗ್ ಇದೆ, ಫ್ಯಾಮಿಲಿ ಎನ್ವೈರ್ಮೆಂಟ್ ಇದೆ. ಇದೆಲ್ಲರ ಒಂದು ಕಾಂಬಿನೇಷನ್ ಆಗಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ, ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ನೀಡಿದಂಥ ನಮ್ಮ ಮೇನ್ ಸ್ಪಾನ್ಸರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಪವರ್ಫುಲ್ ಸಪೋರ್ಟನ್ನು ನೀಡಿದಂತಹ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲ, ಇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸಹಕಾರವನ್ನು ನೀಡಿದಂತಹ ಶಶಿ ಪ್ಲಸ್ ಬ್ಯೂಟಿ ಸೋಪ್, ನಿತ್ಯ ಚಪಾತಿ, BA ಪ್ಲೈವುಡ್, ಜನಪ್ರಿಯ ರೈಸ್, ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್. ಡೋಂಟ್ ಗೋ ಎನಿವೇರ್. ಹೋದ್ರು ರಪ್ಪ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. Mommy dance, dance, mommy dance, dance, mommy dance. ए सुल्तान और सुल्तान के साथ में ये सुषमा, क्या जादू जलवा था. व्हाट एनर्जी. थैंक यू सो मच. लवली गोल्ड एंड ब्लैक ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ತರುಣ್ ಒನ್ಸ್ ಅಗೇನ್ ಕಮ್ ಔಟ್ ವಿತ್ ದಿಸ್ ಕ್ರಿಯೇಟಿವಿಟಿ. ಡೆಫಿನೆಟ್ಲಿ ನೈಸ್, ಟ್ರೆಷರ್ ಟು ವಾಚ್. ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಪರ್ಫಾರ್ಮ್ ಆದಮೇಲೆ? ಪರ್ಫಾರ್ಮ್ ಆದಮೇಲೆ ಟಯರ್ಡ್ ಆಯಿತು. ಮೋಸ್ಟ್ ಜೆನ್ವಿನ್ ಆನ್ಸರ್ ಮಮ್ಮೀಸಲ್ಲಿ. ದಿಸ್ ಇಸ್ ಮೋಸ್ಟ್ ಜೆನ್ವಿನ್ ಆನ್ಸರ್. ಪರ್ಫಾರ್ಮೆನ್ಸ್ ಆದಮೇಲೆ ಟಯರ್ಡ್ ಆಯಿತು, ಮತ್ತೇನಾಗೋದು ಅಲ್ವಾ?
ಈಗ ಟಯರ್ಡ್ ಸರಿ ಆಯ್ತಾ ಮಾತಾಡ್ಬೋದಾ, ಇನ್ನು ಸ್ವಲ್ಪ ರೆಸ್ಟ್ ಬೇಕಾ? ತುಳುವ ನೀವು ತುಳುಟೆ ಮಾತಾಡ್ಲೆ ಸುಸ್ತಾಣ ಅದೇ ಇದೇನ್ ದಾದ ಪರ್ರೆ ದಾದ ಎನರ್ಜಿಗೆ ದಾದ ಬೋಡು ನಲ ಬರ್ಚಿ ಹಾಂ ನೀರು ಪರಿಯಾರು ಚೂರು ಎನರ್ಜಿ ಬತ್ತಂಡು ಐದು ತುಂಬ ಎನರ್ಜಿಗೆ ದಾದ ಮಲ್ತಿತ್ತಾರೆ ಒಂದು ಎನರ್ಜಿ ಡ್ರಿಂಕ್ ಬರ್ದಿತ್ತೆ. ಹಾಂ ಸೊ ಎನರ್ಜಿ ಬತ್ತಂಡು ಒಕ್ಕ ಆಂಡೆಲ್ಲ ಟಯರ್ಡ್ ಆಂಡು ಪ್ರಾಕ್ಟೀಸ್ ಮಲ್ಪನಾಗೆಲ್ಲ ಟಯರ್ಡ್ ಆವಂದಿತ್ತಂಡೆ. ಎಸ್ ಕೊರಿಯೋಗ್ರಾಫರ್ ಫನ್ ರಂಡು ಪ್ಲೀಸ್ ಅದಕ್ಕೆ ಹೊರಲೆ ಅವು ಆ್ಯಕ್ಚುಲಿ ಜಾಸ್ತಿ ಪ್ರಾಕ್ಟೀಸ್ ಇಟ್ಟು ನಲ್ಲ ಜಾಸ್ತಿ ಆವಂದಿತ್ತಂಡೆ ಇತ್ತೆ ಒಂಚೂರು ಖುಷಿ ಇಟ್ಟು ಟಯರ್ಡ್ ಒಂಚೂರು ಕಮ್ಮಿ ಆಂಡು ರೈಟ್. ಓಕೆ ಎన్ని ಲೆಕ್ಕ ಬತ್ತಂಡೆ, ಹೌ ಡು ಯು ಫೀಲ್ ಆಸ್ ಅ ಕೊರಿಯೋಗ್ರಾಫರ್? ಹಾಂ ಮೇ ಬಿ ರೈಟ್ ಗುಡ್. ಪ್ರಾಯಶಃ ಡ್ಯಾನ್ಸ್ ಮಿ ಡ್ಯಾನ್ಸ್ ವೇದಿಕೆಯಲ್ಲಿ ಒಬ್ಬರೇ ಕೊರಿಯೋಗ್ರಾಫರ್ 2 ಜನರ ಜೊತೆಗೆ ಬಂದಿರೋದು ಫಸ್ಟ್ ಆಗಿರ್ಬೋದು. ಸೊ ಹ್ಯಾಪಿ ಟು ಸಿ ಯು ಅಗೇನ್ ತರುಣ್, ಆ್ಯಂಡ್ ದ್ಯಾಟ್ಸ್ ಬಿಕಾಸ್ ಆಫ್ ಯುವರ್ ಡೆಡಿಕೇಶನ್ ಆ್ಯಂಡ್ ಕ್ರಿಯೇಟಿವಿಟಿ ಮೇ ಬಿ. ಆದರೆ ಜಡ್ಜಸ್ ಹ್ಯಾವ್ ದಿಯರ್ ಓನ್ ಇನ್ಪುಟ್ಸ್, ಬಟ್ ಫಾರ್ ಮೀ ಯು ಆರ್ ಲುಕಿಂಗ್ ರಿಯಲಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಪ್ರೆಸೆಂಟೇಷನ್. ಓವರ್ ಟು ದ ಜಡ್ಜಸ್, ವಿ ಸ್ಟಾರ್ಟ್ ಫ್ರಮ್ ನಿತೇಶ್. ನಮಸ್ಕಾರ ಸುಷ್ಮಾ ಪ್ರದೀಪ್. ನಮಸ್ತೆ ಸರ್. ಒನ್ಸ್ ಅಗೇನ್ ವೆಲ್ಕಮ್ ತರುಣ್. ತರುಣ್ ಒಂದು ದಾಯಿಗೆ ಸೆಲೆಕ್ಟ್ ಮಾಡ್ತಾರೆ ಫಾರ್ ಒಂದು ಡ್ಯಾನ್ಸಿಂಗ್ ಫಾರ್ಮ್ ದಾಯ ಅಂತಾರೆ ಪಂಡ ಒಂಚೂರು ಫಾರ್ಮ್ ಪಂಡ ಎನ್ನ ಎಕ್ಸ್ಪೀರಿಯನ್ಸ್ ಲಕ್ಕ ಸ್ಟಾರ್ಟೆಡ್ದು ಫಸ್ಟ್ ಎಪಿಸೋಡ್ ಐ ಮೀನ್ ಆಡಿಷನ್ ರೌಂಡ್ ಹಿಡ್ದು ಒಂಚೂರು ಸ್ಟ್ರಾಂಗ್ ಜಾನರ್ ಪಂಡ ಒಂದು ಲೈಕ್ ವೆಸ್ಟರ್ನೈಸ್ಡ್. ಓಕೆ 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 ಐಕ್ ಅಂತಾರೆ. ಓಕೆ ಒಂಜಿ ಇಂದು ಫುಲ್ ಆ್ಯಕ್ಟ್ ಒಂಜಿ ವಾರಿಯರ್ ಕೈಂಡ್ ಪಂಡ ಒಂಜಿ ಫೈಟ್ ಗೋಪಿಲಕ್ಕ ಒಂಜಿತ್ತನ್ ಪಂಡ ಡಿಫ್ರೆಂಟ್ ಪ್ರಾಪರ್ಟೀಸ್ ಯೂಸ್ ಮಾಡ್ತಾರೆ, ಜಿಮ್ನಾಸ್ಟಿಕ್ಸ್ ಕಲರಿ ಫೈಟು ಕೆಲವು ವೆರೈಟೀಸ್ ಇತ್ತನ್ ಆ್ಯಕ್ಟ್ಸ್ಡ್. ಇಟ್ ವಾಸ್ ರಿಯಲಿ ನೈಸ್. ನಿಖಿಲ್ ಔಟ್ಫಿಟ್ ಸೂಪರ್, ಭಾರಿ ಶೋಕ್ ಔಟ್ಫಿಟ್. ಥ್ಯಾಂಕ್ ಯು ಸೊ ಮಚ್. ಕಾಸ್ಟ್ಯೂಮ್ ಭಾರಿ ಶೋಕ್ ತೋಜೊಂದುಂಡು, ರಿಯಲಿ ನೈಸ್ ಔಟ್ಫಿಟ್, ಡಿಸೈನ್ ಭಾರಿ ಶೋಕ್ ಉಂಡು. ಆ್ಯಂಡ್ ಡ್ಯಾನ್ಸಿಂಗ್ ವೈಸ್ ಪನ್ನೋಡು ಪಂಡ ಸುಷ್ಮಾ ತರುಣ್ ಕೋಆರ್ಡಿನೇಷನ್ ಎಗೇನ್ ಒಂಚೂರು ಒಂದು ಇತ್ತನ್ ಫಂಬಲ್ ಇತ್ತನ್ ಪಂಡ 5 ಪ್ರಾಪರ್ಟೀಸ್ ಇಡ್ಲ ಈವನ್ ಡ್ಯಾನ್ಸಿಂಗ್ ವೈಸ್ ಇಲ್ಲ 2-3 ಸೆಕ್ಷನ್ ನಿಖಲ್ ಡ್ಯಾನ್ಸ್ ಮಾಡ್ತಾರೆ ಸೂಪರ್ ಇತ್ತನ್, ಫಾಡು ಇತ್ತನ್, ಫುಲ್ಲು ಎಡ್ಡೆ ಇತ್ತನ್ ಕೋಆರ್ಡಿನೇಷನ್. ಪ್ರಾಪರ್ಟಿ ಕೈಟ್ ಪನ್ನಾಗ ಸುಷ್ಮಾ ಈರು ತರುಣ್ಗೆ ಮ್ಯಾಚ್ ಮತ್ತೊಂದಿತ್ತು ಜರ್ ಎಂಕ್ ಅವು ಒಂಜಿ ಎಂಕ್ ಏನ್ ತೂನಾಗ ಎಂಕ್ ಅವು ಆಂಡ್ ಕೆಲವು ಪ್ರಾಪರ್ಟೀಸ್ ಈರು ಮ್ಯಾಚ್ ಒಂದಿತ್ತು ಜಿ ಒಂಜಿ ಸ್ಟಿಕ್ಸ್ ಬೊಕ್ಕ ಪಿರೋಡ್ ಇರ್ನ ಸಾಡ್ ಬೊಕ್ಕ ನೆತ್ತ ಐಟ್ ಬೊಕ್ಕ ಒಂಜಿ ಪಿರೋಡ್ ಇருந்து ಮಂತಾರೆ ಈರು ಆಫ್ ಸೆಂಟರ್ ಇತ್ತಾರೆ, ತರುಣ್ ಇಂಚಿತ್ತೆ. ಸೊ ಕೊರಿಯೋಗ್ರಾಫರ್ ಗುರುನೊಟ್ಟಿಗೆ ಈರು ಮ್ಯಾಚ್ ಆಯ್ಜರ್ ಸುಷ್ಮಾ, ದಟ್ ಈಸ್ ವಾಟ್ ಐ ಫೀಲ್. ಆ್ಯಂಡ್ ಕಾಸ್ಟ್ಯೂಮ್ ವೈಸ್, ಸಾಂಗ್ ಸೆಲೆಕ್ಷನ್ ವೈಸ್ ಒಂಜಿ ಸೆಮಿಫೈನಲ್ಗೆ ಬರ್ಪುನ ಪರ್ಫಾರ್ಮೆನ್ಸ್ ಆತು ಒಂಜಿ ಎಡ್ಡೆ ಒಂಜಿ ಕೋಆರ್ಡಿನೇಷನ್ ವಿತ್ ಕೋಆರ್ಡಿನೇಷನ್ ಬೈದಿನ ಬ್ಯಾಂಗ್ ಆನ್ ಆತು. ಸೊ ಐ ವುಡ್ ಲೈಕ್ ಟು ಸೇ ದಿಸ್ ಈಸ್ ಅ ವೆರಿ ನೈಸ್ ಆ್ಯಕ್ಟ್. ಥ್ಯಾಂಕ್ ಯು. Thank you so much. Thank you so much. That's a lovely compliment. So good one. Going to Suraj Sanil sir. Sushma Pradeep, congratulations first of all, semi-finale mutta baidare. You are the one of the top 10 mummies in season 5. Congratulations. And yandada banpa banda definitely it is an visual treat nikala setting ಸೇಪಲತು ಇರ, that is choreographer creativity. Always ಈ ಸ್ಟೇಜ್ ಒಂಜಿ ಬೇತೆನೆ ಒಂಜಿ ಸೆಟಪ್, ಆ ಸ್ಟೇಜ್ ದ ಫೀಲ್ ಒಂಜಿ ಮೂಡ್ ಕ್ರಿಯೇಷನ್ ಪನ್ಪರುತ್ತೆ. ಮೇ ಬಿ ಯು ಆರ್ ದ ಸೆಕೆಂಡ್ ಶಮಕ್ ದವರ್ ಆಫ್ ಮ್ಯಾಂಗ್ಳೂರ್ ಐ ಕುಡ್ ಸೇ. ಆ ಸೆಟ್ಟಿಂಗ್ ಮನ್ನೆಟ್ ಇರು ಮಸ್ತ್ ಲಾಯ್ಕ್ ಮನ್ಪರು, ಆ ಸ್ಟೇಜ್ ಕ್ರಿಯೇಟಿವಿಟಿ ಮಸ್ತ್ ಎಡ್ಡಮ್. ಬಟ್ ಮುಲ್ಪ ಇಂಕ ದಾದ ಪ್ರಾಬ್ಲಮ್ ಅನ್ಪಂಡ ಕೋಆರ್ಡಿನೇಷನ್ ಅಂಡ್ ದ ಎನರ್ಜಿ ಕಾನ್ಸೆಪ್ಟ್ ಎಗೇನ್ ದ ಸೇಮ್ ವೇವ್ ಲೆಂತ್. ಕೊರಿಯೋಗ್ರಾಫರ್ಲ ಕಂಟೆಸ್ಟೆಂಟ್ಲ ಮ್ಯಾಚ್ ಆವೊಂದಿಜ್ಜನ್, ಕೆಲವೊಂಜಿ ಸೆಕ್ಷನ್ ಮಸ್ತ್ ಲಾಯ್ಕ್ ಆವೊಂದಿತ್ತನ್, ಕೆಲವೊಂದು ಸೆಕ್ಷನ್ ಆತೆ ವೀಕ್ ಪೋಂದಿತ್ತನ್. ಸೊ ಅವೊಂಜಿ ಎಡ್ಡೆ ಮ್ಯಾಚ್ ಆತನ ಮೇ ಬಿ ಆ್ಯಕ್ಟ್ ಒಂಜಿ ಎಡ್ಡೆ ಬೈದು ಬೊಕೊಂಜಿ ಎನ್ನ ಸಜೆಷನ್ ದಾದ ಪಂಡ ದೋ ಇಟ್ ಇಸ್ ಎ ವಾರಿಯರ್ ಸೆಟಪ್, ವಾರಿಯರ್ ಮೂಮೆಂಟ್ಸ್ ಕಳ್ಳರಿ ಮಾತಾಯ್ತಂಡು. ಬಟ್ ಒಂಜಿ ಬ್ಯಾಕ್ಗ್ರೌಂಡ್ ಸ್ಕ್ರಿಪ್ಟ್ ಬೋರ್ಡ್ ಇತ್ತು ನಂದಕ್ಕೆ ದಾದಾ ನಿಕುಲು ದಾದಾಂಡ ಅಚೀವ್ ಮನ್ಪೆರೆ ಪೋಂದುಲ್ಲರ ಅಥವಾ ಸಮಥಿಂಗ್ ಅಂಚ ದಾದಾಂಡಿತ್ನ ಮೋರ್ ಕನ್ವಿನ್ಸಿಂಗ್ ಆದ ಎಂಕ್ಲೆಗ್ ಅವು ನಲ್ಲ ಒಂಜಿ ಕನ್ವಿನ್ಸಿಂಗ್ ಆದ. ಆ್ಯಂಡ್ ಲಾಸ್ಟ್ಗೆ ನಿಕುಲು ಅವನ್ ಅಚೀವ್ ಮನ್ಪು ಫೈಟೆಡ್ ವಿನ್ ಆಪನ್ ಸಮಥಿಂಗ್ ಲೈಕ್ ದ್ಯಾಟ್. ಇಟ್ಸ್ ಜಸ್ಟ್ ಸ್ಟಾರ್ಟೆಡ್ ವಿತ್ ದ ಡ್ಯಾನ್ಸ್ ಆ್ಯಂಡ್ ಎಂಡೆಡ್ ವಿತ್ ದ ಡ್ಯಾನ್ಸ್. ಬಟ್ ಆ್ಯಸ್ ನೀರ್ನ ಕೊರಿಯೋಗ್ರಾಫರ್ ಪಂಡರ್ ಆಲ್ರೆಡಿ ಫಾರ್ಮ್ದ ಬಗ್ಗೆ ಥಿಂಕ್ ಮಂತದವರ ಫಾರ್ಮ್ ಡೆಫಿನೆಟ್ಲಿ ಆ ಟ್ರೈ ಮಂದಿರ ಮಸ್ತ್ ಕಳರಿ ಮೂಮೆಂಟ್ಸ್ ಹೆಂಗೆ ಶಾರ್ಟ್ ಬಕ್ ಆಯ್ತು ಟು ಇಯರ್ ತೆಗನ್, ಬಟ್ ಕೋಆರ್ಡಿನೇಷನ್ ಮಸ್ತ್ ಕಡೆ ಮಿಸ್ ಅಂಡ್ ಅದರ್ ದನ್ ದಟ್ ಇಟ್ಸ್ ಅನ್ ಗುಡ್ ಟ್ರೈ ಐ ಕುಡ್ ಸೇ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. Thank you so much. Is coming to our Madam Mansi ma'am. Yes. ಸುಷ್ಮಾ ಅವರೇ, ತರುಣ್ ಅವರೇ, ಒನ್ಸ್ ಅಗೇನ್ ನಮಸ್ತೆ. ನಮಸ್ತೆ ಮ್ಯಾಮ್. ಎಸ್, ಗ್ರ್ಯಾಂಡ್ ಸೆಟ್ಟಿಂಗ್ ಇತ್ತು, ತುಂಬ ಖುಷಿ ಆಯಿತು. ಸ್ಟೇಜನ್ನು ನೀವು ಒಂದು ಬೇರೆ ಲೋಕಕ್ಕೆ ತಗೊಂಡು ಹೋಗ್ತೀರಿ. ತರುಣ್ ಅವರೇ, ನೀವು ಅಗೇನ್ ಯು ಹ್ಯಾವ್ ಪ್ರೂವ್ಡ್ ಯು ಆರ್ ಅ ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಗುಡ್ ಕೊರಿಯೋಗ್ರಾಫರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
ಹಾಗಾಗಿ ನಿಮ್ಮ ಜೊತೆ ನೃತ್ಯ ಮಾಡುವವರಿಗೆ ಅದು ತುಂಬ ಚಾಲೆಂಜಿಂಗ್. ನಿಮ್ಮ ಎನರ್ಜಿಗೆ ಅವರು ಅಂಥದ್ದು ಮ್ಯಾಚ್ ಮಾಡಲಿಕ್ಕೆ ಅವ್ರು ತುಂಬ ಚಾಲೆಂಜ್ ತಗೊಳ್ಳೇಬೇಕು. ಸೊ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸುಷ್ಮಾ ಫಾರ್ ದ್ಯಾಟ್. ಎಲ್ಲೋ ಒಂದು ಕಡೆ ನೀವು ಮಂಡಿ ಹಾಕಿದ್ರಿ, ವೆರಿ ಚಾಲೆಂಜಿಂಗ್ ಅದು, ಬಟ್ ಅಲ್ಲಿ ಒಂಚೂರು ನಿಮಗೆ ಬ್ಯಾಲೆನ್ಸ್ ಮಿಸ್ ಆಯಿತು ಅಂತ ಅಬ್ಸರ್ವ್ ಮಾಡಿದೆ. ಟೋಟಲ್ ಆ್ಯಕ್ಟ್ ನನಗನ್ಸಿತು ಏನಾಗ್ತಾ ಇದೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮುಗ್ದೇ ಹೋಯ್ತೇನೋ ಅನಿಸಿತು. ವೆರಿ ಶಾರ್ಟ್ ಅನಿಸಿತು. ಆ್ಯಂಡ್ ಬಿಗಿನಿಂಗ್ ನೀವು ಬಾಹುಬಲಿ ಸಾಂಗ್ ತಗೊಂಡ ಕಾರಣ ಆ ಸಾಂಗ್ ಒಂಥರ ಒಂದು ಪೀಕ್ ಅಲ್ಲಿ ತಗೊಂಡು ಹೋಗುವಂಥ ಸಾಂಗ್. ಮೇ ಬಿ ಅದು ಎಂಡ್ ಇದ್ದಿದ್ರೆ ನಮ್ಗೆ ಖುಷಿ ಆಗ್ತಿತ್ತೇನೋ, ಯಾಕಂದರೆ ಅದು ಬಂದಮೇಲೆ ನಮಗೆ ಬೇರೆ ಯಾವ ಸಾಂಗ್ ತಾಗಲೇ ಇಲ್ಲ ಅನಿಸಿತು. ಎಸ್, ಕೊರಿಯೋಗ್ರಾಫರ್ ಒನ್ಸ್ ಅಗೈನ್ ನಿಮ್ಮ ಎನರ್ಜಿ ತುಂಬ ಇದೆ. ಸುಷ್ಮಾ ಅವರದ್ದು ವೇವ್ ಲೆಂತ್ ಅಲ್ಲಿಗೆ ಮ್ಯಾಚ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಕೆಲವು ಸ್ಟೆಪ್ಸ್ ಕೋಆರ್ಡಿನೇಷನ್ ಮಿಸ್ ಆಯಿತು. ಬಟ್ ಓವರ್ ಆಲ್ ಹೇಳಿದ್ನಲ್ಲ, ಒಂದು ಗ್ರ್ಯಾಂಡ್ ಪರ್ಫಾರ್ಮೆನ್ಸ್ ಇತ್ತು. ಖುಷಿ ಆಯಿತು. ನೋಡುವ ಏನಾಗ್ತದೆ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Thank you so much, judges, and thank you for that lovely performance. Tarun, practice time udu aro andala idu steps udu undu borchi avu paadle onde kashta appu anchada adana pantina adana unde ಒಂಜಿ 2-3 ಸಲ ಆದುಪ್ಪು. ಇದು ಚೇಂಜ್ ಮಾಡ್ತಾರೆ ಅಥವನೇ ಮಲ್ಪಾಯಾರ? ಒಂಜಿ 2 ಚೇಂಜ್ ಮಂತದ ಬೊಕ್ಕ ಒಂಜೇನು ಟ್ರೈ ಮಾಡ್ಪದ. ಹಾಂ, ಮಲ್ದೇರು. ಓಕೆ, ಎಸ್. ವಾಟ್ ಇಸ್ ಇಟ್ ದಟ್ ಯು ಡೋಂಟ್ ಲೈಕ್ ಇನ್ ಯುವರ್ ಕೊರಿಯೋಗ್ರಾಫರ್? ಡೋಂಟ್ ಲೈಕ್? Yeah. I know you like the choreographer. He teaches you well, tries. Ar kopa malpujeru, jor malpujeru. Malpera? Oh, dumavatiನ participant ಬನ್ನಿ. ಅದು ತರುಣ್ ಸರ್ ಕೋಪ malpujeru. ನೆರ್ಪೆರಾ? ನೆರ್ಪುಜೇರು. ಹಾ, ಕೋಪ ಮಂತು ಪಾತಿರಂತ ಕುಲ್ಲುನು. ಒಂದು ಹೊಸ ಟೆಕ್ನಿಕ್ ಒಂದು ಸೂಪರ್. ಒಂಜಿ ಕಂಪ್ಲೇಂಟ್ ಟಿಕೆಟ್ ಫೈನಲ್ ಬೊಕ್ಕದಾದ ಒಂದು ಪೇರ್ ಕೋಪ ಮಾಡ್ತದೆ ಪಾತ್ರಿಂದ ಕುಲ್ಲುನು ಬೊಕ್ಕ ವಕ್ಯಾನೆ ಪಾತಿರ್ಪವನ್ ಗಡಿ ಗಡಿ ಪೋದು. ಯಾನ್ ತೂತುಜಿ ಮಾರೆ ತರುಣ್ ಕೋಪ so cute ya. ಅದ ಯಾನ್ ತೂತುಜಿ ನಿ ಮುಟ ತರುಣ್ ಕೋಪ ಅರ್ಪಿನ ಈರ್ ಸ್ಟೂಡೆಂಟ್ ಆದ ಬರೋಡು ಇರ್ ದೋಸ್ತಿ ಆದ ಬತ್ತನ ಅಪ್ಪಜಿ ಇರ್ ಸ್ಟೂಡೆಂಟ್ ಆದ ಬತ್ತನ ಒಂದು ಪೂರ ಎಕ್ಸ್ಪೀರಿಯನ್ಸ್ ಮಲ್ಪಾರ. ದೋಸ್ತಿ ಆದ ಬತ್ತನ ಅವು ಪೂರ ಇಜ್ಜಿ ಅವು ಇರೆಗೆ ಕೋಪ ಮಲ್ಪಾವ. ಸೊ ನೈಸ್. ಜೋರ್ ಮಲ್ತಿಜರತೆ. ಸೊ ಜೋರ್ ಮಲ್ತದ್ದುಂಡ ಬೆಟರ್ ಇತ್ತದ ಅತ್ತು ಒಂದೇ ಸ್ಟೈಲ್ ಓಕೆನಾ ತರುಣ್? ಜೋರ್ ಮಂತನ ಬೆಟರ್. ತರುಣ್ ಒಂದು ಇರೆಗೆ ಒಂಜಿ ಕಲ್ಪರೆ ಅವೇ ದುಮ್ಮದಾರ್ಲ ಪಂಡೇರು ತರುಣ್ ಸರ್ ಜೋರ್ ಮಲ್ಪಜಿ ತೀರ್ ನೆರ್ಲೆ ಒಣ ರಡ್ಡು ಪೆಟ್ಟ ಹಾಕ್ಲಿ ಪೋದು ಕುಲ್ಲೋಡ್ಸಿ ಯಾರ್ಲ ಪಂಡೇರು ಆರ್ನ ಮೋನೆ ತುನಗನ ಗೊತ್ತಾಪಣ್ಣರೆ ಕೋಪ ಬಾರ್ಪಂಡು. But every of your student really like that guru attitude of yours, and they're very happy, and creativity and stage setting and that illusion wise create malpare. I think Tarun is really hats off. Superb. Every time ಈ ಒಂಜಿ ರಿಯಾಲಿಟಿ ಶೋ ಅತ್ತು ಪ್ರತಿ ರಿಯಾಲಿಟಿ ಶೋಲು ಬಂದಾಗಲ್ಲ ಎಂಕಲ್ ಪನ್ಪುನ Tarun has that creativity to transform the stage. So that is really nice of you. Thank you so much. Good luck. ಥ್ಯಾಂಕ್ ಯು ಮ್ಯಾಮ್. ಏರ್ ಪುರ ಬೈದರು ಸಪೋರ್ಟ್ ಮಲ್ಪರೆ ನಮ್ಮ ಹಸ್ಬೆಂಡ್ ಬಾಲೆ ಬೊಕ ಟೀಮ್ ದ ಪೂರ ಎಲ್ಲ ಬೊಕ ಅಂಚಿಲ್ಲ ದಕಲ್ ಮುಲ್ ಚೇಂಜ್ ಹಾಕಿದ್ರು ವೈದ್ಯರೇ ಕಿವಿಡ್ತು ಒಂದಲ್ಲರೆ ನೆಕ್ಸ್ಟ್ ಟೈಮ್ ಫಿನಾಲ್ ಎಡ ಬರೋಡ ಬನ್ನಿ ಅವೇ. Right, all the very best and thank you so much. And on behalf of our team we have these hampers for you from Sun Premium Refined Sunflower Oil. Yes, Tarun. And we have a whole wheat chakki atta from Sun Premium, their new product. And we have Floroma floor cleaner the vatirdu onji nice gift hamper products niklige korondallere. And tried, tasted and trusted Aruna masala since years. So the masala packet is also for you. Thank you so much and enjoy healthy eating. Thank you ma'am. Bye. Sun Premium Refined Sunflower Oil Dance Mummy Dance Season 5 powered by Citadel Developers and Aruna Masala. ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸಹಕಾರವನ್ನು ನೀಡಿದಂತಹ ಕೋ-ಸ್ಪಾನ್ಸರ್ಸ್ ಶ್ರೀನಿವಾಸ್ ಹಾಸ್ಪಿಟಲ್ ಮುಕ್ಕ, ಅಮೃತ್ ನೋಣಿ, BA ಪ್ಲೈವುಡ್ ಹಾಗೂ ಸ್ಮರಣಿಕಾ ಉಡುಪಿ. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ಒಂದು ಚಿಕ್ಕ ಬ್ರೇಕನ್ನು ತಗೊಳ್ತಾ ಇದ್ದೀವಿ. ಡೋಂಟ್ ಗೋ ಎನಿವೇರ್. ಚಾ ಕುಡಿದು ವಾಪಸ್ ಬನ್ನಿ. Hello, welcome back after this short break to Namma TV Presents Dance Mummy Dance Season 5. ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ಕರೆಯುವಂತಹ ಸಮಯ. ಸೊ ಈ ವೇದಿಕೆಯಲ್ಲಿ ಕೊರಿಯೋಗ್ರಾಫರ್ ಜೊತೆ ಬಂದು ಧಮಾಲ್ ಮಚಾಯಿಸಲಿಕ್ಕೆ ರೆಡಿ ಆಗಿರುವಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ನಮ್ರತಾ ಮಹೇಶ್ ಅಂಡ್ ಹರ್ ಕೊರಿಯೋಗ್ರಾಫರ್. ಎಸ್ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್
ಆಯಿಲ್ ಅವರು ಅರ್ಪಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಆ್ಯಂಡ್ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಎಸ್, ಇದರ ಜೊತೆಗೆ ನಮ್ಮ ಇಷ್ಟು ಚೆನ್ನಾಗಿರುವಂತಹ ರಿಯಾಲಿಟಿ ಶೋಗೆ ಒತ್ತು ಸಹಕಾರ ಕೊಡ್ತಾ ಇರೋರು ರೆವೆಂಟೋ, ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್. ಅದರ ಜೊತೆಗೆ ಕಾಮತ್ ಟೀ, ನಿತ್ಯ ಚಪಾತಿ ಆ್ಯಂಡ್ ನಿಮ್ಗೆ ಗೊತ್ತಿದೆ ಸ್ಮರಣಿಕಾ ಮತ್ತು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಎಸ್, ಇವತ್ತು ಕೊರಿಯೋಗ್ರಾಫರ್ ರೌಂಡ್ ಬೇರೆ ಆ್ಯಂಡ್ ಅದರ ಜೊತೆಗೆ ನಮ್ಮ ಕಂಟೆಸ್ಟೆಂಟ್ಸ್ಗಳು ಜೊತೆಗೆ ಕೊರಿಯೋಗ್ರಾಫರ್ ಪರ್ಫಾರ್ಮೆನ್ಸ್ ಮಾಡೋದೇ ಕಣ್ಣಿಗೊಂದು ಹಬ್ಬ ಅಲ್ವಾ. ಸೊ ಹಾಗಿರುವಾಗ ಕಂಟೆಸ್ಟೆಂಟ್ ಮತ್ತು ಕೊರಿಯೋಗ್ರಾಫರ್ ನಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸಿಗೆ ರೆಡಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡುವ. ಎಸ್, ಹೆಲೋ. ಇದು ಫುಲ್ ದೇವಿ ಅವತಾರದಲ್ಲಿ ರೆಡಿ ಆಗಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ. ಸೊ ದೇವಿ ಅವತಾರ ಈ ಕಡೆ ಇದ್ದರೆ ನನಗನ್ನಿಸುತ್ತೆ ಇವರು ಮಹಿಷಾಸುರ ಆಗಿರ್ಬೋದು ಅಂತ ಹೇಳಿ. ಬಟ್ ಎನಿಹೌ ಗೊತ್ತಿಲ್ಲ ಏನಂತ ಹೇಳಿ, ನನ್ನ ಗೆಸ್ ಅಷ್ಟೇ. ಹಾಯ್ ಸರ್, ನಿಮ್ಮ ಹೆಸರು? ಹರೀಶ್ ಅವರು. ಸೊ ಹರೀಶ್ ಅವರು ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ನ ಕಂಟೆಸ್ಟೆಂಟ್ಗೆ ಕೊರಿಯೋಗ್ರಫಿ ಮಾಡ್ತಾ ಇರೋದು. ಓಕೆ, ಏನು ಕ್ಯಾರೆಕ್ಟರ್ ಇವತ್ತು ನಿಮ್ಮದು? ನಂದಂದರೆ ಎರಡುಂಟು, ಒಂದು ಅರುಣಾಸುರ ಆಗ್ತೇನೆ, ಮತ್ತೊಂದು ಭಕ್ತ. ನನ್ನ ಆಪ್ಷನೇ ಇಲ್ಲ ಇದರಲ್ಲಿ. ಏನು ಚಿನ್ನ ಮಾರಸ ಹೀಗೆ ಯಾರೊಂದು ಗೆಸ್ ಮಲ್ತೀನಿ ಒಂಜಿ ಮುಕ್ಕಲು ಒಂಜಿ ಕಾನ್ಸೆಪ್ಟೇ ಬೇತೆ. ಬಟ್ ಎನಿಹೌ ರಡ್ ನಮ್ಮದು ಕಾನ್ಸೆಪ್ಟ್ ಪಂಡಿರು. ಬಟ್ ಇಂದು ಗೆಸ್ ಅಂತೂ ಕರೆಕ್ಟ್, ದೇವಿ ಅವು ಕರೆಕ್ಟೇ. ಓಕೆ ಮೇಡಮ್, ಸೊ ಹೇಗೆ ಅನಿಸ್ತಾ ಇದೆ? ದ ಡೇ 1 ನನಗೆ ನೆನಪಿದೆ ನೀವು ಬಂದದ್ದು. ಆ್ಯಂಡ್ ಇಲ್ಲಿ ತನಕ ಸಾಧಾರಣ ಸುತ್ತುಗಳನ್ನು ಮುಗಿಸಿ ಸಾಧಾರಣ ಒಂದು ಡ್ಯಾನ್ಸರನ್ನು ಒಂದು ರೂಪಿತಗೊಳಿಸಬೇಕಾದ್ರೆ ನಿಮ್ಮ ಜೊತೆ ಕೊರಿಯೋಗ್ರಾಫರ್ ಸಾಥ್ ನೀಡಿದ್ದಾರೆ, ಈ ವೇದಿಕೆ ಕೂಡ ಸಾಥ್ ನೀಡಿದೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು. ಎಷ್ಟು ರೌಂಡ್ಸ್ ಎಲ್ಲ ಫಿನಿಷ್ ಮಾಡಿ ಸೆಮಿಫೈನಲ್ ತನಕ ಬಂದದಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಕೊರಿಯೋಗ್ರಾಫರ್ ಅಂತ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ, ಅವ್ರದ್ದು ಫ್ಯಾಮಿಲಿ, ಹಸ್ಬೆಂಡ್ ಎಲ್ಲರೂ ತುಂಬ ಸಪೋರ್ಟ್ ಇದೆ. ಸೊ ತುಂಬ ಖುಷಿ ಆಗ್ತದೆ. ವಾವ್, ವೆರಿ ನೈಸ್. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಇವರು ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅವರನ್ನು ಹಾಗಾದರೆ ಕರೆಯುವುದಾ ಇಲ್ಲಿ? ಇಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಮತ್ತು ಡ್ಯಾನ್ಸ್ ಕ್ಲಾಸ್ನ ಟೀಮ್ ಇದ್ದಾರೆ. ಹಾಗಾದರೆ ಬಂದು ಬಿಡಲಿ, ಕೊರಿಯೋಗ್ರಾಫರ್ ಜೊತೆ ಎಲ್ಲರೂ ಇದ್ದಾರಲ್ವಾ, ಬನ್ನಿ. ಎಸ್ ಎಸ್ ಎಸ್, ಬನ್ನಿ. ಎಂಕ್ಲೆಗೆ ಬಂದ ಬ್ಯಾಕ್ಗ್ರೌಂಡ್ ಸಪೋರ್ಟ್, ಸ್ಟೇಜ್ ಸೆಟ್ಟಿಂಗ್ ಬರೋ ಸಪೋರ್ಟ್ ಮಾಡ್ಬಾರ ಎಂಗ್ಲ ಟೀಮೇ ಬೈದಂಡೆ ಅಕ್ಲೇನ್ ಲೆಪ್ಪೊಡೊಂದು. ಯಪ್ಪಾ, ಎಂಚಿನ ಲಾರಿಡ್ ಬೈದಿನಿ ಎಂಗಲ್ಲ ಒಂದು ಪ್ರತಿ ಸರ್ತಿಲ್ಲ ಎಂಗಲ್ಲ ಈತ್ ಗ್ಯಾಂಗ್ ಒಪ್ಪುಂಡು. ಓ ವೆರಿ ನೈಸ್. ಓಕೆ, ಬರಡ್ ಗ್ಯಾಂಗ್ ಪೂರ ಬರಡ್. ಓ, ಸೊ ಈರ್ನ ಡಾನ್ಸ್ ಫ್ಯಾಮಿಲಿ ಒಟ್ಟಿಗೆ ಇಂಬೆರ್ನ ಫ್ಯಾಮಿಲಿ ಒಟ್ಟಿಗೆ ಟೋಟಲ್ ಫ್ಯಾಮಿಲಿ ಇನಿ ಫ್ಯಾಮಿಲಿ ಅಪ್ಪಂಡು ಇನಿ ಫ್ಯಾಮಿಲಿ ರೌಂಡ್ ಅತ್ತೆ ಕೊರಿಯೋಗ್ರಾಫರ್ ರೌಂಡ್. ಬಟ್ ಎನಿ ಇಂದು ಪೂರ ಇರ್ನ ಸ್ಟೂಡೆಂಟ್ಸ್ ನಕ್ಲು. ಸೊ ಇಂದು ಪೂರ ಈತ ಜನ ಇದಕ್ಕೆ ಸಾಥ್ ಕೊರ್ರೆ ಬೈದೇರು. ಸೊ ಡ್ಯಾನ್ಸ್ ಇಡಮಟ್ಟ ಬರ್ರ ಸಾಧ್ಯ ಇಲ್ಲ ಇತ್ತೀಸಿ ಖಂಡಿತವಾದ್ಲ ಒಂಜಿ ಕೊರಿಯೋಗ್ರಾಫರ್ ಒಂಜಿ ಫ್ಯಾಮಿಲಿ ಮೆಂಬರ್ಸ್ ಇಂದು ರಡ್ಡು ಜನ ಇಜ್ಜಂದೆ ಈ ಲೆವೆಲ್ ಮುಟ್ಟ ರೀಚ್ ಆದ್ರೆ ಸಾಧ್ಯನೇ ಉಪ್ಪಂದು. ಸೊ ಅಂಚಾದ ಫಸ್ಟ್ ಆ್ಯಂಡ್ ಫಾರ್ಮಸ್ಟ್ ಅಕ್ಲೇ ಥ್ಯಾಂಕ್ಸ್ ಮಾಡೋದು. ಸೊ ಇವ್ರನ್ನ ಕೊರಿಯೋಗ್ರಾಫರ್ಡಕ್ಕೇನು ಸರ್ ಹೇಳಿ, ಈಗ ಇವರನ್ನು ಡಾನ್ಸ್ ಮಮ್ಮಿ ಡಾನ್ಸ್ ಅಂತ ಹೇಳಿದಾಗ ಅದೊಂದು ದೊಡ್ಡ ವೇದಿಕೆ ಅಲ್ವಾ. ಸೊ ಹಾಗಿರುವಾಗ ಇಲ್ಲಿ ತನಕ ತರಬೇಕಾದ್ರೆ ಯಾವ ಥರ ಚಾಲೆಂಜಿಂಗ್ ಇತ್ತು? ಬಟ್ ಈಗ ನೀವು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಿದೆ. 3-4 ರೌಂಡ್ ಆದಮೇಲೆ ಒಂದು ಸೆಮಿಫೈನಲ್ ತನಕ ಬಂದಿದ್ದೇವೆ. ಹಾರ್ಡ್ ವರ್ಕ್ ಮಾಡ್ತಿದ್ದೇವೆ. ಹಾರ್ಡ್ ವರ್ಕ್ ಕಾಲು ಡ್ಯಾನ್ಸ್ ಮಾಡ್ತಾ ಇಲ್ಲ, ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಎಲ್ಲ ಮಾಡ್ತಿದ್ದೇವೆ. ನಮ್ಮದು ಬಾಯ್ಸ್ ಎಲ್ಲ ಸೆಟ್ಟಿಂಗ್ ಇದು ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ತುಂಬ. ನಿನ್ನೆ ಕೂಡ ಅಷ್ಟೇ ಒಂದು 11-12 ಗಂಟೆ ತನಕ ಆಗಿದೆ ಕ್ಲಾಸಲ್ಲಿ. ಖುಷಿ ಆಗ್ತಿದೆ, ನೋಡಬೇಕು. ಓಕೆ, ಸೊ ಈಗ ಹೇಳಬೇಕು ಮೇಡಮ್, ಇತ್ತು ಸರ್ ಈತು ಪೂರ ಪ್ರಿಪೇರ್ ಮಾಡಿದೆ ಆರ್ನ ಗ್ಯಾಂಗ್ನೆಲ್ಲ ತುಂಬ ಇದೆ. ಎಂಕಲ ಬಾಯ್ಸ್ ಪೂರ ಉಳ್ಳಾರ ಅದು ಪರೊಂದಿಲ್ಲ ಎಂಕೆ ಪೋಡಿ ಗ್ಯಾಂಗ್ ಅಂಚದು ಪುನಗ ಈರ್ ಪನ್ಲೆ ಇಂಚ ಸರ್ ಸ್ಟ್ರಿಕ್ಟ್ ಮಸ್ತ್. ಸ್ಟ್ರಿಕ್ಟ್ ಉಳ್ಳೇರು ಫನ್ನಿ ಅದಲ್ಲ ಉಳ್ಳೇರು ತೊಂದರೆ ಹಚ್ಚಿ ಫನ್ನಿ ಬಂಡ ಓ ವಿಷಯ ಫನ್ನಿ ಮಲ್ಪೇರು ಏನಾದ್ಲ ಉಪ್ಪುಂಡು ನಡತೊಂದು ಉಪ್ಪುಂಡು ಕ್ಲಾಸ್ ಪೂರ ಜೋರ್ ಮಲ್ಪುರ ಒಂದು ಪೂರ ನಡತೊಂದು ಉಪ್ಪುಂಡು ಚಾಕ್ಲೇಟ್ ತಿನ್ನಲ ನೆರ್ಪೇರು ಪಾತ್ರೆ ಚಾಕ್ಲೇಟ್ ತಿನ್ನಲ ನೆರ್ಪೇರಾರು. ಓಹೋ ಶಾ. ಬಟ್ ಎನಿ ಹೌ ಇನ್ನಿತ್ತ ಒಂಜಿ ಪರ್ಫಾರ್ಮೆನ್ಸ್ದ ಇತ್ತ ಈರ್ನ ಒಟ್ಟಿಗೆ ಈರ್ನ ಗುರು ನಲ್ತೊಂದುಲ್ಲೇರು ಅತ್ತೆ. ಸೊ ಅಪ್ಪಗ ಒಂಜಿ ವಿಷಯ ಖುಷಿಲ್ಲ ಕೊಡೊಂಜಿ ಕಡೆ ತುಯರಪ್ಪಂಡು ಒಂಜಿ ಮಲ್ಲ ಚಾಲೆಂಜ್ಲ ಅಂದತ್ತೆ ತಪ್ಪಂಡ ಒಂಜಿ ಗುರುನ ಒಂಜಿ ಲೆವೆಲ್ ಡೀರ್ ಪರ್ಫಾರ್ಮೆನ್ಸ್ ಮಲ್ಪಣ. ಸೊ ಎಂಚ ಪ್ರಿಪೇರ್ ಆತಾರೀರ್? ಕಲ್ಪತ್ ಕೊಡ್ತೇರು ಇಂಚ ಮಲ್ಪೊಡೊಂದು ಅವೇ ಲೆವೆಲ್ ಮಲ್ತೊಂದುಂಡು. ಓಕೆ ಪನ್ಲೆ ಸರ್. ಚಾಲೆಂಜ್ ಪನ್ನಾಗ ಲಾಸ್ಟ್ ಮಂತ್ ಒಂಜಿ ಪ್ರೋಗ್ರಾಮ್ ಇತ್ತನರೆ ಒಂಜಿ ಕಾಂಪಿಟೇಷನ್ ಇತ್ತನು. ಕಾಂಪಿಟೇಷನ್ ದಾರು ಪಾರ್ಟಿಸಿಪೇಟ್ ಮಲ್ತೇರು. ಆಂಡ ಪಾರ್ಟಿಸಿಪೇಟ್ ಮಲ್ನಾಗ ಜಡ್ಜ್ ಇಜ್ಜಾಣ ಪಿದ ಹಿಡ್ದವು ಬೇತೇನೆ ಮಸ್ತ್ ಬೇಜಾರು ಮಂತೇರು ಅವ್ರು ಬಿಲ್ತೇರು. ಫಸ್ಟ್ ಯಾನೇ ಒಂದಿ ನಾನು ಈ ಪ್ರೋಗ್ರಾಮ್ದೆ ಆರ್ನ ಡ್ಯಾನ್ಸ್ ತೊಗೊಂಡೆ ನೆಕ್ಸ್ಟ್ ಟೈಮ್ ಒಂಜಿ ಮಲ್ಲ ಸ್ಟೇಜ್ ನಲಿಪುಗ ಚಾನ್ಸ್ ತಿಕ್ಕೊಂಡು ಒಂದು ಆ ಪೊರ್ತಕ್ಕೆ ನಮ್ಮ ಟಿವಿದ ಚಾನ್ಸ್ ತಿಕ್ಕೊಂಡು ನಮ್ಮ ಟಿವಿಡೆ ಹೆಂಗೆ ಮಸ್ತ್ ಖುಷಿ ಅಣ್ಣ ನಮ್ಮ ಟಿವಿಡೆ ಏನು ಪಂಡೆ ಡ್ಯಾನ್ಸ್ ಮನ್ಪುಗ ತೂಕ ಏತು ಮುಟ್ಟ ಬರ್ಪ ನಾತು ಮುಟ್ಟ ಮನ್ಪುಗ ಆಂಡ ಈ ಸ್ಟೇಜ್ ಇದ್ದು ಮಲ್ಲ ಸ್ಟೇಜ್ ಅದ ತೂಕ ನಲಿಪಾ ತೂಕ ಆಂಡ ಇನ್ನಿಕ್ ನಮ್ಮ ಸೆಮಿಫೈನಲ್ಗೆ ಬರ್ತದ ಅವು ಮಸ್ತ್ ಖುಷಿ ಅವನು ಅಂಚೆ ದಾತ ಮನ್ನ ಕಾಸ್ಟ್ಯೂಮ್ ಹೆಂಗೆ ಡಿಸೈನ್ ಮಲ್ತ ಬಟ್ ಸ್ಟಿಚ್ ಮಲ್ದಿನಾರು ಕಾಸ್ಟ್ಯೂಮ್ ಡಿಸೈನರ್ ಏಂಜಿನ ಮಾರಿಂದ. ನಮಸ್ಕಾರ ಮೇಡಮ್, ಇರ್ನ ಪುದರ್ ಪ್ರತಿಮಾ. ಓಕೆ, ಇಂದು ಅಪ್ಪನ ಮುಕ್ಲಿನ ಪೂರ ಇಂಟ್ರೊಡ್ಯೂಸ್ ನೆಟ್ ಪೂರನಲ್ಲಿ ಒಂದೊಂದು ಇಂಚೂರು ಬೇಲೊಪ್ಪು
ಬೇಲಪ್ಪುಂಡು ಉಂಡು ಮೇಕಪ್ ದಕ್ಕೆ ಅಲ್ಲಲ್ಲ ನನ್ನ ಸ್ಟೂಡೆಂಟ್ ಗೌರಿ ಬೊಕ್ಕ ಬ್ಯಾಕ್ಗ್ರೌಂಡ್ ಪನ್ನಾಗ ಎಂಗಲ ಪ್ರಾಪರ್ಟೀಸ್ ಪೂರ ಎಂಕ್ಲೇ ಮಲ್ತೀನಿ ಕ್ಲಾಸ್ ಡೇ ಬಾಯ್ಸ್ ಇರ್ನ ಬಾಯ್ಸ್ ಉಲ್ಲೇರು ಶೋಭನ್ ಗಗನ್ ಬೊಕ್ಕ ದೀಕ್ಷಾನ್ ಅಂಜನ ಕೊಡರಾಡ್ ಜನ ಡಿಕ್ಸನ್ ಓಕೆ ಓಕೆ ಆ್ಯಂಡ್ ಇಂದು ಈರ್ನ ಮಗಲ್ ಓಕೆ ಸ್ಟಿಚ್ಗೆ ಹೆಲ್ಪ್ ಮಲ್ದಿರೆ ಓಕೆ ವೆರಿ ನೈಸ್ ಓಕೆ ಆ್ಯಂಡ್ ಈರ್ನ ಮಗಲ್ ಆರ್ದಾದ ಹೆಲ್ಪ್ ಮಲ್ದಿರು ಅಲ್ಲಿ ಪೂರ ಇಟ್ಲ ಸ್ಟೆಪ್ಸ್ ಪೂರ ಅಂಚಿಂಚಾಂಡ ಪೂರ ಬಂದ್ಪೋಲು ಇಂದು ಮಿನಿ ಕೊರಿಯೋಗ್ರಾಫರ್ ಜ್ಯೂಸ್ಲ ಐಸ್ ಕ್ರೀಮ್ ಅವು ಬೋಡತ್ತೆ ಪಾಪ ಈತ್ ಬಚ್ಚನಾಗ ಇಮರೆ ಕೊಡ್ತಾರೆ ಜ್ಯೂಸ್ ಐಸ್ ಕ್ರೀಮ್ ಪೂರ ಹಾಂ ಬಟ್ ಎನಿ ಹಾವ್ ಈ ಒಂಜಿ ಫ್ಯಾಮಿಲಿ ತೂನಗ ಇತ್ತೆ ಇರ್ ಸರ್ ಪನ್ಲೆಕ್ಕನೆ ಏತೋ ವೇದಿಕೆ ಎಂಕ್ಲು ಪೋದು ಪ್ರಯತ್ನ ಮಲ್ತದ ನಮ್ಮ ಟಿವಿದ ಒಂಜಿ ವೇದಿಕೆ ನಿಕ್ಲೆಗ್ ಮಲ್ಲ ವೇದಿಕೆ ಅದೊಂಜಿ ಅರ್ಥ ಕೊರ್ತುಂಡ ಕೊರ್ತುಂಡು ಸೊ ಖಂಡಿತವಾದ್ಲ ನಿಕ್ಲೆ ಎಂಟೈರ್ ಸಪೋರ್ಟಿವ್ ಫ್ಯಾಮಿಲಿ ತೂನಗ ನೆತ್ತಾತ್ ಮಲ್ಲ ಎನ್ಕರೇಜ್ಮೆಂಟ್ ನೆತ್ತಾತ್ ಮಲ್ಲ ಖುಷಿ ದ ಫೈನಲ್ ಸ್ಟೇಜ್ ತಿಕ್ಕು ನಂಚಿಂದ ಖುಷಿ ಅಂದು ಪನುಲಿ ಅದೇ ಎಸ್ ಅವೇ ಸೊ ಅಂಚಾದು ಪುನಗ ನಿಕ್ಲೆಗ್ ಮಾತ್ರೆಗ್ಲ ಆಲ್ ದ ವೆರಿ ಬೆಸ್ಟ್ ಸರ್ ಇರೆಗ್ಲ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಆ್ಯಂಡ್ ಇದೇ ಒಂದು ಜೋಶಲ್ಲಿ ಸ್ಟೇಜಲ್ಲೂ ಪರ್ಫಾರ್ಮ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ತಾಯಿ 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 ಆದಿಶಕ್ತಿ ಬ್ರಹ್ಮಶಕ್ತಿ ಕಾಪಾಡಿ ತಾಯಿ ಕಾಪಾಡಿ ತಾಯಿ. नमश्चण्डिकायै मार्कण्डेय उवाच गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि शैलसुते. शङ्कर्ये नमः ॐ श्रीकर्ये नमः ॐ सात्वै नमः ॐ सातोदर्ये नमः.
ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ಆದಿಶಕ್ತಿ ಆದಿಮಾಯೆ ಅಲ್ವಾ, ತ್ರಿಮೂರ್ತಿಗಳಿಂದ ಒಂದು ಬಲವನ್ನು ಸ್ವೀಕರಿಸಿ ಆದಿಮಾಯೆ ಆದಂಥ ದುರ್ಗಾ ಪರಮೇಶ್ವರಿಯ ಒಂದು ರೂಪ ಭ್ರಮರಾಂಬಿಕೆಯ ಒಂದು ಕಥೆಯನ್ನು ನೀವು ತೋರಿಸಿದ್ದೀರ ನನಗೆ ಗೊತ್ತಾದ ಮಟ್ಟಿಗೆ. ಕರೆಕ್ಟ್ ಅಲ್ವಾ? ಎಸ್, ತುಂಬ ಚೆನ್ನಾಗಿ ಆ ಒಂದು ದೃಶ್ಯವನ್ನು ನಮಗೆ ನೃತ್ಯದ ಮೂಲಕ ತಿಳಿಪಡಿಸಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ರತಾ. ಆ್ಯಂಡ್ ಕೊರಿಯೋಗ್ರಾಫರ್ ಹರೀಶ್ ಆಚಾರ್ಯ. ಹರೀಶ್ ಎನ್ ಆಚಾರ್ಯ. ಜಡ್ಜಸ್ ಪ್ಲೀಸ್ ನೋಟ್, ಹರೀಶ್ ಎನ್ ಆಚಾರ್ಯ ಇಲ್ಲದ ಹೌಸ್ ನಂಬರ್ ಅದು ಅಡ್ರೆಸ್ ಬರೆಯೊಂದಿಲ್ಲ. ಓಕೆ, ಹರೀಶ್ ಕೊರಿಯೋಗ್ರಾಫರ್ ಎಂಕ್ ಬಾರಿ ಕುತುಳು ಬರ್ಪುಂಡೆ ಖುಷಿ ಏನಿ ಪಂಡ. ಫಸ್ಟಿಗೆ ಭಕ್ತಿ ಆದ್ಲ ಆರೇ ಬತ್ತೀರಿ, ಬೊಕ್ಕ ರಕ್ಕಸೆ ಆದ್ಲ ಆರೇ ಪೋಯಿರು ಕೂಡ ಜೈ ಜಯಕಾರ ಮಲ್ಪರೆ ಗಣ ಆದ್ಲ ಆರೇ ಬತ್ತೀರು ಕೂಡ ಪಿರೌಡ್ದು ಶಂಕ ಸ್ವಸ್ತಿಕ ಚಕ್ರ ಪತೊಂಡ್ರೆಲ್ಲ ಆರೇ ಬರ್ತೀರಿ. ಫುಲ್ ಮಲ್ಟಿ ಟ್ಯಾಲೆಂಟೆಡ್ ಒಂಜಿ ಪ್ಲೇಸ್ಮೆಂಟ್ ಮಲ್ತೀರಿ ಅಂಚೆ ಇರ್ನ ಎನರ್ಜಿಗೆ ಬೊಕ್ಕ ಎಂತೂಸಿಯಾಸಮ್ಗೆ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್, ಖುಷಿ ಅಂಡ್. ಓಕೆ ರೈಟ್, ಇದು ಹಾಡ್ಲ ಇದೆ ತೆಲ್ತೊಂದಿಲ್ಲಾರು. ಸೊ ವಾಟ್ ಈಸ್ ದ ಸೀಕ್ರೆಟ್? ಇರಾಗ ಡಾನ್ಸಿಂಗ್ ಪಂಡ ಇಷ್ಟನಾ? ಕೊರಿಯೋಗ್ರಾಫರ್ ಇರೇನೆ? ಓಕೆ, ಏತ ಟೈಮ್ ಹಿಡ್ದು ಡ್ಯಾನ್ಸ್ ಕೊರಿಯೋಗ್ರಫಿ ಮಲ್ತೊಂದಿಲ್ಲಾರು? 15 years ಹಿಡ್ದು. ವಾವ್. ಓಕೆ, ಮೇರ್ನ ಫಸ್ಟ್ ಡ್ಯಾನ್ಸ್ ಇಡ್ಲ ಇರೇ ಕೊರಿಯೋಗ್ರಾಫ್ ಮಲ್ತೊಂದಿಲ್ಲ? ವೆರಿ ನೈಸ್, ವೆರಿ ನೈಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಈರ್ನ ಕೊರಿಯೋಗ್ರಫಿ ಇಡು ನಮ್ರತಾ ಸೆಮಿಫೈನಲ್ಸ್ ಮುಟ್ಟ ಬೈದಿರು ಅಂಚ ಅದು ಫಸ್ಟ್ ಕ್ರೆಡಿಟ್ಸ್ ಈರೆಗ್ ಪೋಡು ರೈಟ್. ಉವೇ ಡ್ಯಾನ್ಸ್ ಫಾರ್ಮ್ ಆದಿತ್ತನಲ್ಲ, ಉವೇ ಒಂಜಿ ರೌಂಡ್ ಆದಿತ್ತನಲ್ಲ, ಈರ್ನ ಒಂಜಿ ಎಫರ್ಟ್ ಇಡು, ಈರ್ನ ಡೈರೆಕ್ಷನ್ ನಮ್ರತಾ ಈ ಸ್ಟೇಜ್ಗೆ ಬೈದೇರು ಪಂಡ. ಹ್ಯಾಟ್ಸ್ ಆಫ್ ಟು ಯು. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಪನ್ನೊಂದು. ನಮ್ರತಾ ಇರೆಗೆ ಎಂಚ ಒಂದುಂಡು ಈ ಪರ್ಫಾರ್ಮೆನ್ಸ್ ಆಯ್ಬೋಕ? ಖುಷಿ ಆವೊಂದುಂಡು ಮಲ್ತಿ ಲೆಕ್ಕ ಎಂಚ ಎಣ್ಣಿದಾರ ಅಂಚ ಬೈದುಂಡು. ಸೊ ಲೆಟ್ಸ್ ಸಿ ಜಡ್ಜಸ್ ದಾದ ಪಂಡ್ರೆ ಉಂಡೊಂದು. ಲೆಟ್ಸ್ ಗೋ ಟು ದ ಜಡ್ಜಸ್. ಟು ಸೂರಜ್ ಸನಿಲ್ ಪ್ಲೀಸ್. ನಮ್ರತಾ ಮಹೇಶ್, first of all congratulations, semi-final reach out there. Thank you sir. And for your choreographer also congratulations. Thank you. and Harish and Acharya meta pathradondulla. Harish, onji elle timing idu eetu malla story irkantaru, that is very good. Thinking very very good panda. ಒಂಜಿ ಐನಾಜಿ ಕ್ಯಾರೆಕ್ಟರ್ ಮನ್ನೆ ರಡ್ಡು ಜನ ಮನ್ಪರೆ ಇರ ಪ್ರಯತ್ನ ಬತ್ತಾರೆ ಅವು ಏತ್ ಸಕ್ಸಸ್ಫುಲ್ ಆಂಡ್ ಇತ್ತೆ ಇರೆ ಗೊತ್ತುಂಡು. ಸೊ ಆ ಥಿಂಕಿಂಗ್ ಇರ್ನ ವೆರಿ ಗುಡ್. ಅವು ಪಂಡ ಮಸ್ತ್ ಕ್ರಿಯೇಟಿವ್ ಆದಿತ್ತನ್ ಆ್ಯಂಡ್ ಕಾನ್ಸೆಪ್ಟ್ ವೈಸ್ಲ ಇಂಕ ಅವು ಖುಷಿಯಿಂದ ಅದ ಪಂಡ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಭ್ರಮರಾಂಬಿಕೆ ರೂಪ ಅದು ಮಾತ್ರೆಗ್ಲ ಗೊತ್ತಿತ್ತು. ನಮ್ಮ ಪುಟ್ಟುನಗನ ಆ ಸ್ಟೋರಿನ್ ತೂದು ಮಲ್ಲ ತಿನ್ನಗಲು ಯಕ್ಷಗಾನ ಡಾವಡು ಡ್ರಾಮಾ ಡಾವಡು ಮಸ್ತ್ ಕಡೆ ಈ ಸ್ಟೋರಿನ್ ತೂತ ಆ್ಯಂಡ್ ಆ ಮುಲ್ಪ ಯಾನ್ ದುಂಬಿ ರೂಪದ ಒಂಜಿ ಕಟೀಲಮ್ಮಂತು ಇನ್ನೇ. ಸೊ ಈ ಸ್ಟೇಜಿಗೆ ಒಂದು ಹೊಸ ಕಾನ್ಸೆಪ್ಟ್ ಮುಲ್ಪ ಎಲ್ಲ ಮಂತದಿಜ್ಜನ್ ವೆರಿ ಗುಡ್ ಆನ್ ದ್ಯಾಟ್. ಬಟ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ಇಂಕ್ ದಾದ ಪಂಡ್ರೆ ಇಷ್ಟಪಂಡ ಈ ಐನಾಜಿ ಕ್ಯಾರೆಕ್ಟರ್ ಒಟ್ಟಿಗೆ ಮನ್ನಾಗ ಕೋಆರ್ಡಿನೇಷನ್ಸ್ಲ ಅವು ಎಕ್ಸಿಕ್ಯೂಷನ್ ಕರೆಕ್ಟ್ ಅದು ಪೋಯ್ಜಿ ಈರ್ ಓಕೆ ಇತ್ತೆ ಅರುಣಾಸುರದ್ದು ಒಂದಾದ ಬತ್ತರ್ ಈರ್ ಅಲ್ಪ ಅವು ಯಾನೇ ಇತ್ತೆ ವಿಜುವಲೈಸ್ ಮತ್ತೊಂದುಲ್ಲ ಈರ್ ಅಂಚ ಬತ್ತುಪ್ಪರ ಅಂದು ದುರ್ಗನ್ ಲೆಪ್ಪರೆ. ಸೊ ದುರ್ಗಾ ಬತ್ತಿರ್ ಐಡ್ ಬೊಕ್ಕ ಈರ್ ಡ್ಯಾನ್ಸ್ ಮಂತಾರೆ ಅಲ್ಪ ಡಾನ್ಸಿಂಗ್ ಆ್ಯಸ್ ಎ ಕೊರಿಯೋಗ್ರಾಫರ್ ಯಾಂದಾದ ತೂವೊಂದು ಲೆಪ್ಪಂಡ ಈರ್ ದುರ್ಗನ ಎದುರು ಡ್ಯಾನ್ಸ್ ಮನ್ಯಾಗ ದುರ್ಗನ ಸ್ಟೆಪ್ಪೇ ಈರ್ ಮಂತಾರಡ ದಟ್ ಈಸ್ ನಾಟ್ ಕನ್ವಿನ್ಸಿಂಗ್. ದರ್ಪಂಡ ಈರು ಒಂಜಿ ಭಕ್ತಿ ಆದ ಅಲ್ಪ ಸ್ಟೆಪ್ಸ್ ಮನ್ಪೋಡು ದೇವಿಗೆ ಭಕ್ತಿನ ಇರ್ನ ಭಕ್ತಿ ಮುಖಾಂತರ ಅವು ಪ್ರೆಸೆಂಟ್ ಆವಡು ಸ್ಟೆಪ್ ಅಲ್ಪ ದುರ್ಗೆ ಮಾತ್ರ ಆ ಸಾಂಗ್ ದಾದ ಎಕ್ಸ್ಪ್ಲೇಷನ್ ಕೊರೊಂದುಂಡು. ನಾರ್ಮಲಿ ಐಗಿರಿ ನಂದಿನಿ ದುರ್ಗನ್ ಪುಗರ್ನ ಸಾಂಗ್. ಸೊ ದುರ್ಗಾ ವಾವ ರೂಪಡು ಉಲ್ಲಲು ವಾವ ಅಸ್ತ್ರನ್ ಪತೊಂದಲು ವಾವ ದಿಕ್ಕಡು ಉಲ್ಲಲು ವಾವ ಗಿರಿಟ್ ವಾಸ ಆತಲ್ಲ ಅವು ಪೂರ ಪಂಥನೆ ಐಗಿರಿ ನಂದಿನಿ. ಸೊ ಅವು ಈರ್ಲ ಸೇಮ್ ಸ್ಟೆಪ್ ಮನ್ನೆದವರ ಈರ್ ಭಕ್ತಿ ಆದ ಅಲ್ಪ ಅಮ್ಮನ ಸ್ತುತಿಸ್ತು ನಂಚಿಂದ ಒಂಜಿ ಸ್ಟೆಪ್ಸ್ ಬೋಡಿತ್ತು ನಂದು ಹಿಂಗೆ ಕನಿಸಿಂಡು. ಬೊಕ್ಕ ಪ್ರಾಪ್ಸ್ ಹ್ಯಾಂಡ್ಲಿಂಗ್ಲ ಇರ್ನ ಕೈಡ್ದು ಒಂಜಿ ಪ್ರಾಪ್ಸ್ ತತ್ತುಂಡು ಅಲ್ಪದ ಬನ್ನಾಗ. ಆ್ಯಂಡ್ ಕೆಲವೊಂಜಿ ಕಡೆ ಕೋಆರ್ಡಿನೇಷನ್ಸ್ ಮಸ್ತ್ ಅಂಚಿಂಚಂಡ್ ಪಂಡ ಅರೆಗ್ಲ ಅವಡು ಕಂಟೆಸ್ಟೆಂಟ್ಗ್ಲ ನಮ್ರತಾ ಮಹೇಶ್ಗ್ಲ ಪಿರಾಬೋದು ಕಾಸ್ಟ್ಯೂಮ್ ಚೇಂಜ್ ಮನ್ಪನಗಲ ಒಂತ ಗಡಿ ಬಿಡಿ ಪಿರಾ ತೊಟ್ಟಿಲ್ಡು ಕುಲ್ನಗಲ ಆರು ಸ್ಲಿಪ್ ಆಗಿರ್ಬೇಕು ಆರು ಹ್ಯಾಂಡ್ ಮ್ಯಾನೇಜ್ ಮಾಡ್ತಾರೆ ಆರು ಮಾತ್ರ ತೊಟ್ಟಿಲ್ದು ಇಜ್ಜಿನಲ್ಲ ತೊಟ್ಟಿಲ್ ಕುಲ್ನಕನ ಫೀಲ್ ಕೊರಿಯರ್ ವೆರಿ ಗುಡ್. ಇನ್ನ ಕಾನ್ಫಿಡೆನ್ಸ್ ಆ ನೀಡ್ ದಿನಿಕ್ ಮಸ್ತ್ ಇಂಪ್ರೂವ್ ಆತನ ನಮ್ರತಾ. ಈರು ಫಸ್ಟ್ ಕಂಟೆಸ್ಟೆಂಟ್ ಫಸ್ಟ್ ರೌಂಡ್ ಡೇ ಅರ್ಧ ಡ್ಯಾನ್ಸ್ ಉಂತದ್ನಾರು ಇನಿ ಒಂಜಿ ಸ್ಟೆಪ್ ಮಿಸ್ ಆಡಲ್ಲ ಮ್ಯಾನೇಜ್ ಮನ್ನಡೆ ಮಟ್ಟ ಕಾನ್ಫಿಡೆನ್ಸ್ ಬೈದು ನಾವು ಈ ವೇದಿಕೆ ಇರ್ತು ಸಾಧ್ಯ. ಸೊ ಅವು ಈರು ಮ್ಯಾನೇಜ್ ಮಂತ ವೆರಿ ಗುಡ್. ಬಟ್ ಹಿಂಗೆ ಕೊರಿಯೋಗ್ರಫಿಕಲಿ ನಲ್ಲ ಒಂದು ಎಡ್ಡೆ ಆವಡಿತ್ತು ಬೊಕ್ಕ ಸೆಮಿ ಕ್ಲಾಸಿಕಲ್ ಸ್ಟೆಪ್ಸ್ ಪೂರ ಪಾಡ್ನಾಗ ಮಸ್ತ್ ಜಾಗ್ರತೆ ಆದ ಆಯ್ತ ಬಗ್ಗೆ ಒಂಜಿ ಚೂರ್ ರಿಸರ್ಚ್ ಮಂತ್ ಪಾಡ್ಲೆ ಒಟ್ರಾಶಿ ಆನಾಗ ನಮಕ್ ಮಸ್ತ್ ಜನ ಕಮೆಂಟ್ ಮನ್ಪೇರು ದಯಪಂಡ ಅವು ಇರಗೆ ಫ್ಯೂಚರ್ ಬೆನಿಫಿಟ್ಟಿಗೆ ಈ ವೇದಿಕೆ ಹತ್ನಲ್ಲಿ ನಾನೊಂಜಿ ಕಡೆ ಎಂಕ್ ಲೋಲಾಂಡ ಇರ್ನ ಕೊರಿಯೋಗ್ರಫಿ ತೊಂಡು ಮೇರು ಮಸ್ತ್ ಇಂಪ್ರೂವ್ ಆತಿರ್ ಪನ್ನಕನೆ ಉಪ್ಪೋಡು ಅಂಚದು ಏನೊಂದು ಪಾಯಿಂಟ್ಸ್ ಪನ್ನೊಂದುಲೆ. ಬಟ್ ಎಂಕಿನಿದಾದ ಪಣ ಮಸ್ತ್ ಕನ್ಫ್ಯೂಷನ್ ಆಂಡ್ ಡ್ಯಾನ್ಸ್ ಅಂಚಿಂಚಿ ಐತವರ ಸ್ಟೆಪ್ ಪೂರ ಕನ್ಫ್ಯೂಷನ್ ಇತ್ತು ಕ್ಲಾರಿಟಿ ಜನ್. ಓಕೆ ಅದರ್ ದೆನ್ ಟ್ರೈ ಎಡ್ ಇತ್ತು
Okay, all the best to you. Thanks. Thank you. Thank you. Thank you so much, sir. Going to Nitesh Kotian. Hi, Namrata Mahesh ನಮಸ್ತೆ ಸರ್. and choreographer Harish. Namaskara. ನಮಸ್ಕಾರ. Welcome ಹರೀಶ್ to the ಎನ್ show. ಆಚಾರ್ಯ ಅತೆ ಹರೀಶ್ ಎನ್ ಆಚಾರ್ಯ ವೆಲ್ಕಮ್ ಟು ದ ಶೋ. ನಮ್ಮ ಟಿವಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಹ್ಯಾಪಿ ಓಕೆ ಎಂಕ್ ಬೇರೆಡಕ್ಕೆ ನೋಡು ನಮ್ಮ ನಮ್ರತಡ ಎರೆಗ ಔಟ್ಫಿಟ್ ಮಸ್ತ್ ದುನ್ನ ಉಂಟು ನಾ ಅಂದತೆ ಇಜ್ಜೆ ಮುಕ್ಕುಟ್ಟು ಪುರ ತಿರ್ತು ಬರೋಂದಿತ್ತುಂಡು ಬೊಕ್ಕ ಜಾರೊಂದಿತ್ತುಂಡು ಬೊಕ್ಕ ಸ್ಟೆಪ್ ವೈಸ್ ಎಲ್ಲ ಇರ್ನ ಕೊರಿಯೋಗ್ರಫರ್ನೊಟ್ಟಿಗೆ ಮನ್ಪುನಾಗ ಈರೊಂಚೂರು ಮೆಲ್ಲ ಮಂತೊಂತಾರೆ ಆರೊಂಚೂರು ಲೌಡ್ ಮಂತೊಂತಾರೆ ದಾಪಂಡ ಹೆಂಗೆ ಅಂಚ ಅಣಕ್ಕೆ ಇರ್ನ ಔಟ್ಫಿಟ್ ಇರ್ನೊಟ್ಟಿಗೆ ದುಕ್ಕೊರೊಂದಿತ್ತು ಜಾನ್ ಔಟ್ಫಿಟ್ ಕರೆಕ್ಟ್ ಇತ್ತು ಪಂಡ ಇರೆಗ್ ಸಾತ್ ಕೊರೊಂದಿತ್ತು ಜಾನ್ ಅಂಚ ಉಂಟು ನಿಂಕ್ ಸಪೋರ್ಟ್ ಮಂತೊಂದಿತ್ತು ಜಾನ್ ಇಜ್ಜೆ ಹೆಂಗೆ ಅಂಚ ಫೀಲ್ ಅಂಡ್ ಓಕೆ ಈರು ಮಸ್ತ್ ಆದಿಶಕ್ತಿನ ರೂಪಡ್ ಬಾರಿ ಪೂರ್ಲ ತೋಜೊಂದುಲ್ಲರ್ ಔಟ್ಫಿಟ್ ಸೂಪರ್ ಬಾರಿ ಅಂಡ್ ಔಟ್ಫಿಟ್ ಸೂಪರ್ ಉಂಡು ಥ್ಯಾಂಕ್ ಯು. ಆ್ಯಂಡ್ ಸ್ಟಾರ್ಟಿಂಗ್ ಡ್ಯಾನ್ಸಿಂಗ್ ವೈಸ್ ಬಾರ್ ಶೋಕ್ ಇತ್ತನ್ ನಿಕ್ಲ ರಡ್ಜ ಅಂತಳ ಸ್ಟಾರ್ಟಿಂಗ್ ಎಡ್ಡೆತ್ತನ್ ಆಯ್ತು ಬೊಕ್ಕ ಫಂಬಲ್ ಆಂಡ್ ಅವೇ ಮುಕ್ಕುಟ್ಟು ಬೊಕ್ಕ ಔಟ್ಫಿಟ್ದ ಹೆಂಗೆ ಅಂಚ ಫೀಲ್ ಆಂಡ್ ಆಯ್ತು ಬೊಕ್ಕ ಎಡಿಟಿಂಗ್ ಸಾಂಗ್ ಎಡಿಟಿಂಗ್ ಉಂಡದೆ ಮಸ್ತ್ ನಾಯ್ಸ್ ಇತ್ತನಿಗೆ ಇಟ್ ವಾಸ್ ಕನೆಕ್ಷನ್ಲ ಬೊಕ್ಕ ಸಾಂಗ್ ಉಂಡತೆ ಒಂದು ಸಾಂಗ್ ಕುಡನ್ ಸಾಂಗ್ ದ ಮರ್ಜ್ ಆತಿನ ಪುರ ಕರೆಕ್ಟ್ ಇಜ್ಜಾಂಡು ಮಸ್ತ್ ನಾಯ್ಸಿ ಇತ್ತು. ಇಟ್ ವಾಸ್ ನಾಟ್ ಕ್ಲೀನ್ ಆ್ಯಂಡ್ ನೀಟ್ ಅವು ಒಂಜಿ ನೆನಪಿದಿಲ್ಲ ಪ್ಲೀಸ್ ನೆಕ್ಸ್ಟಿಗೆ ಬೊಕ್ಕ ಲಾಸ್ಟ್ದ ನೀರ್ನ ಒಂದೊಂಜಿ ಅಟೆಂಪ್ಟ್ ಆಯ್ಜಿ ಇರು ಆಯ್ತು ಉಯ್ಯಾಲ ಕುಲ್ದು ಒಂದು ಹಂಪನ ಇರು ಒಂದು ಮಂತಾರೆ ಅವು ಮಿಸ್ಟೇಕ್ ಯಾನ್ ಎಕ್ಸ್ಪೆಕ್ಟ್ ಮಂತೆ ದೇವಂಡ ಯಾನ್ ತೂಂತೆ ಅವು ನಿಕ್ಲು ಸೆಟ್ಟಿಂಗ್ ಮನ್ಪುನಾಗ ಉಯ್ಯಾಲೆಂದೇ ಗೊತ್ತಾಂಡು ಯಾನಿನ್ನು ಏರಿಯಲ್ದಲ್ಲ ಮಂತೊಂದಿಲ್ಲರು ಬಂದೆ ಆಂಡ ಅವು ಉಯ್ಯಾಲೆ ಆಂಡ ಅವ್ರು ಈರೊಂಜಿ ಕುಲ್ದ ಐಟೊಂಜಿ ಇಂದು ಮಂತದನ ಅದೇ ಲಾಸ್ಟ್ದ ಬಾರಿ ಶೋಕ್ ಆತು ಅವು ಆಯ್ಜಿ ಅಟೆಂಪ್ಟ್ ಬಟ್ ಮಲ್ಲೆಜ್ಜಿ ಕೆಲವರು ಆಪುಂಡು ಹ್ಯೂಮನ್ ಆತೆ ಮಿಷಿನ್ ಆತು ಇಟ್ಸ್ ಓಕೆ ಬಟ್ ಮುಲ್ಪ ನಮ್ಮ ಆ್ಯಸಿಡ್ ಮನ್ಪುಜಾವೇನು ಆ್ಯಂಡ್ ಓವರ್ ಆಲ್ ಪೋನೋಡು ಪಂಡ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಯಾನ್ಲ ಫಸ್ಟ್ ಟೈಮ್ ತೂಯಿನಿಂದೇನು ಇಂಚ ತೂತು ಜಾನ ಬೇತೆ ರೂಪ ತೂದಿದ್ದೆ ಯಾನು ಇಂಚ ಅವರು ಆ್ಯಕ್ಟ್ಸ್ ತೂತೆ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಸಾ ಯಾನ್ ಇನಿ ಫಸ್ಟ್ ಟೈಮ್ ತೂಯೊಂದು ಕಾನ್ಸೆಪ್ಟ್ ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಆ್ಯಕ್ಟ್ ಆ್ಯಂಡ್ ಒಂಚೂರು ಇಂಪ್ರೂವ್ ಆಡು ಓ ವಿಷಯ ಗೊತ್ತುಂಡೆ ಕೋಆರ್ಡಿನೇಷನ್ ವೈಸ್ ಓಕೆ ಕೊರಿಯೋಗ್ರಾಫರ್ ಇನಿ ಥೀಮ್ ನಮ್ಮ ಕೊರಿಯೋಗ್ರಾಫರ್ ರೌಂಡ್ ಸೊ ಗುರು ಬೊಕ ಶಿಷ್ಯ ಮ್ಯಾಚ್ ಆವಡು ಒಂಜಿ ರಡ್ಜನಕ್ಲ ಅವು ಮ್ಯಾಚ್ ಇಜ್ಜಂಡ್ ಕೋಆರ್ಡಿನೇಷನ್ ಇಜ್ಜಂಡ್ ಬೊಕ ಚೇಂಜಿಂಗ್ ವೈಸ್ ಆಲ್ಸೋ ನಿಕ್ನ ಚೇಂಜಿಂಗ್ ಇತ್ತನತೆ ಅವಲ ಮಸ್ತ್ ಮೆಸ್ಸಿ ಇತ್ತನ್ ಸೊ ಪ್ಲೀಸ್ ಕೀಪ್ ಆಲ್ ದಿಸ್ ಪಾಯಿಂಟ್ ನೋಟ್ ಮನ್ಪ್ಲೆ ಸೊ ಐ ವಿಶ್ ಯು ಗುಡ್ ಲಕ್ ಫಾರ್ ನಮ್ರತಾ ಮಹೇಶ್ ಆ್ಯಂಡ್ ಕೊರಿಯೋಗ್ರಾಫರ್ ಹರೀಶ್ ಎನ್ ಆಚಾರ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ನೀರ್ನ ಅಡ್ರೆಸ್ ಪಿನ್ ನಂಬರ್ ಪೂರ ಕೊರೊಂಡ ಮತ್ತೆ ಲೆಟರ್ಸ್ ಪೂರ ಬರ್ರೆ ಶುರು ಆಪುಂಡು ಹಾಂ ನವೀನ್ ಬಿ ಬಿಡೋಗೋರ್ ಕತ್ತ ದಾದಾಲ ಲೆಟರ್ ಬತ್ತನ ಹರೀಶ್ ಎನ್ ಆಚಾರ್ಯನ ಪುದರ ಅರೆಗೊಂದು ಹ್ಯಾಂಡ್ ಓವರ್ ಮಾಡಲ್ಲ ಅವೇ ರೈಟ್ ಎಸ್ ಇತ್ತೆ ಎಂಕಲ್ನ ಜಡ್ಜಸ್ ಪ್ಯಾನಲ್ ಟಿಪ್ಪನ ಆದಿಮಾಯೆ ಮಾನ್ಸಿ ಮ್ಯಾಮ್. ನಮ್ರತಾ ಅವರೇ, ಹರೀಶ್ ಅವರೇ ನಮಸ್ತೆ. ಹಲವಾರು ಕ್ಲಾಸಿಕಲ್ ಸ್ಟೆಪ್ಸ್ ಇತ್ತು, ಒಂದು ಯಕ್ಷಗಾನ ದೇವಿ ಮಹಾತ್ಮೆಯ ಝಲಕ್ ಕೂಡ ಇತ್ತು, ದುಂಬಿ ಕತೆ ತುಂಬ ಅಂದರೆ ರ್ಯಾರ್ ಆಗಿ ಬರುವಂಥದ್ದು ಸ್ಟೇಜ್ನಲ್ಲಿ, ಅದು ಕೂಡ ನಮಗೆ ನೋಡ್ಲಿಕ್ಕೆ ಸಿಕ್ಕಿತು. ತುಂಬ ಗ್ರ್ಯಾಂಡ್ ಆಗಿ ಇತ್ತು. ಅದೇ ಕೊನೆಗೆ ಆ ಜೋಕಾಲಿ ಮೇಲೆ ಕುತ್ಕೊಳ್ಳೋ ಹಾಗಿದ್ದಿದ್ರೆ ನಮಗೊಂದು ಖುಷಿ ಆಗ್ತಿತ್ತು. ಆಕ್ಚುಲಿ ಅದು ಕುತ್ಕೊಳ್ಬಾರ್ದು ಅಂತ ಹೇಳಿದ್ರೆ, ಅಂದ್ರೆ ವೆಯ್ಟ್ ಜಾಸ್ತಿ ಬೀಳಬಾರ್ದು ಅಂತ. ಓ ಹಾಗೆ, ರಾಡ್ ಸಪೋರ್ಟ್ ಗಟ್ಟಿ ಇಲ್ಲ ಅಂತ. ಓಕೆ ಓಕೆ. ಎನಿವೆ, ಫಸ್ಟ್ ಬಿಗಿನಿಂಗ್ ತುಂಬ ಚೆನ್ನಾಗಿತ್ತು. ಆದರೆ ದ ವೆರಿ ಬಿಗಿನಿಂಗ್ ನೀವು ನಡ್ಕೊಂಡು ಬಂದಿದ್ದಾಗಲೇ ರಿದಮ್ ಇರಲಿಲ್ಲ ಅಂತ ನಾನು ಒಬ್ಸರ್ವ್ ಮಾಡಿದೆ. ಮತ್ತು ಇಡೀ ಆ್ಯಕ್ಟ್ನಲ್ಲಿ ನನಗನ್ಸಿದ್ದು ಕೊರಿಯೋಗ್ರಫರ್ನ ತಾಕತ್ತೆ ಜಾಸ್ತಿ ಕಾಣ್ತಾ ಇತ್ತು. ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ, ಕ್ಲಾಸಿಕಲ್ ಸ್ಟೆಪ್ಸ್ನಲ್ಲಿ ಅವರು ಹರೀಶ್ ಅವರು ತುಂಬ ನೀಟ್ ಫಿನಿಶಿಂಗ್ ಇತ್ತು. ಅವರ ಲಿಫ್ಟ್ಗಳಿರ್ಬೋದು, ಒಂದು ಕೈ ಕಾಲಿನ ಒಂದು ಫಿನಿಶಿಂಗ್ ಇರ್ಬೋದು, ತುಂಬ ಚೆಂದ ಇತ್ತು. ಅದಕ್ಕೆ ನಮ್ರತಾ ಅವರು ಮ್ಯಾಚ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಆ್ಯಕ್ಚುಲಿ ದಿಸ್ ಈಸ್ ಅ ಟಫೆಸ್ಟ್ ರೌಂಡ್ ಅಂತ ನನ್ನ ಪ್ರಕಾರ. ಯಾಕಂದರೆ ಒಬ್ಬರು ಕೊರಿಯೋಗ್ರಫರಿಗೆ ತಕ್ಕದಾಗಿ, ಗುರುವಿಗೆ ತಕ್ಕದಾಗಿ ಮಾಡೋದು ತುಂಬ ವೆರಿ ಚಾಲೆಂಜಿಂಗ್. ನಮ್ರತಾ ಅವರು ಪ್ರಯತ್ನ ಪಟ್ಟಿದ್ದೀರಿ, ಆದರೆ ಕೋಆರ್ಡಿನೇಷನ್ ವೈಸ್ ನನಗೆ ತುಂಬ ಪ್ರಾಬ್ಲಮ್ ಅನ್ನಿಸ್ತಾ ಇತ್ತು. ಆಮೇಲೆ ಇನ್ನೊಂದು ನನಗೆ ತುಂಬ ಕಾಡ್ತಾ ಇರೋದು, ನಿಮ್ಮ ಹತ್ರ ಹೇಳಲೇಬೇಕು ಅಂತ ಅನ್ನಿಸ್ತಾ ಇರೋದು, ಈ ಹಾಡುಗಳ ಸಿಲೆಕ್ಷನ್ ಮಾಡುವಾಗ ನಿಜವಾಗಿಯೂ ಇಡೀ ಆ್ಯಕ್ಟಿಗೆ ಬೇರೆ ಬೇರೆ ಹಾಡುಗಳು, ಒಂದಿಷ್ಟು ಹಾಡುಗಳು ಅಗತ್ಯ ಇದೆಯೋ, ಅಥವಾ ಒಂದೇ ಹಾಡಿನಲ್ಲಿ ಮಾಡುವಂಥದ್ದನ್ನು ಸಂಪೂರ್ಣ ಮಾಡಬಲ್ಲಿರೋ ಅನ್ನೋದನ್ನು ನಾವು ಫಸ್ಟು ಗಮನಿಸಬೇಕು ಅಂತ ಅನಿಸಿತು. ಯಾಕೆ ಅಂದರೆ ಬೇರೆ ಬೇರೆ ಹಾಡುಗಳಿರುವಾಗ
ಪ್ರತಿ ಹಾಡಿಗೂ ಅದರದ್ದೇ ಆದ ಒಂದು ಮೂಡ್ ಇರ್ತದೆ, ಭಾವ ಇರ್ತದೆ, ಮತ್ತು ಅದರದ್ದೇ ಆದ ಪಿಚ್ ಕೂಡ ಇರ್ತದೆ. ಸೊ ನಾವು ನೀಟಾಗಿ ನಾವು ಅದನ್ನು ಎಡಿಟ್ ಮಾಡಲಿಲ್ಲ ಅಂದರೆ ಅದು ಕೇಳೋರಿಗೆ ಗದ್ದಲ ಆಗ್ತದೆ. ಸೊ ಇಲ್ಲಿ ನನಗೆ ಆಡಿಯೋದಲ್ಲಿ ನನಗೆ ತುಂಬ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇತ್ತು. ಆ ಹಾಡುಗಳು ಒಂದಕ್ಕೊಂದು ಏನು ಹಾರ್ಮೋನೈಸ್ ಆಗದೇ ಇದ್ದ ಕಾರಣ ಅದು ಆ್ಯಕ್ಟಿಗೆ ಡಿಸ್ಟರ್ಬ್ ಮಾಡ್ತಿತ್ತೇನೋ ಅಂತ ನನಗೆ ಅನಿಸಿತು. ಇದು ನನ್ನ ಒಪಿನಿಯನ್. ಇವ್ರು ನಿತೀಶ್ ಸರ್ ಅದನ್ನು ಪಾಯಿಂಟೆಡ್ ಮಾಡಿ ಹೇಳಿದ್ದಾರೆ. ಅದರ್ವೈಸ್ ಅದೇ ಓವರಾಲ್ ಓಕೆ ಪರ್ಫಾರ್ಮೆನ್ಸ್, ಗುಡ್ ಪರ್ಫಾರ್ಮೆನ್ಸ್. ನೋಡುವ ಏನಾಗ್ತದೆ ಅಂತ. ನಮ್ರತ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ ಈರ್ನ ಸ್ಟೂಡೆಂಟ್ ಪ್ರಾಕ್ಟೀಸ್ ಮಲ್ಪನಾಗ ಪ್ರಾಕ್ಟೀಸ್ ಜಾಸ್ತಿ ಆಂಡ್ ಈಗ ನಾವು ಸ್ಟೆಪ್ ಚೇಂಜ್ ಮಲ್ಪಲೆ ಅಂಚದ ಅದನ್ನು ಪಂತಿನ ಉಂಡೆ ಸರ್. ಸ್ಟೆಪ್ ಜಾಸ್ತಿ ಆಯ್ತು. 6 ಸ್ಟೆಪ್ಸ್ ಮಲ್ಪೆ ಒಂದು ಪೇರು. ಹಾಂ ಈರೆ ಕೊರ್ತು ಜಾರಿ ಯಾವ ಈತೆ ಮಲ್ತಾನೆ ಯಾವ ಪ್ರಾಪ್ಸ್ ರೆಡಿ ಅಂಡ ಅವೇಕೇನ ಅರೆಗ ಅವೇ ಜಿಗ್ಗ ತೋಜನೆ ಕಿರೀಟ ರೆಡಿ ಅಂಡ ಪ್ರಾಪ್ಸ್ ರೆಡಿ ಅಂಡ ಆಲ್ತಾ ಬಾಡಿಯಾರ ಅವೇ ಜಾಸ್ತಿ ಮಲ್ಪಲೆ ಪಂಡಾಲ್ ಹಾಕಲು ಆರು ಕೇನು ಜೀರ್ ಆರು ಮನ್ಪೆ ಬನ್ಪೇರು ಏನು ಪೊರ್ಲು ತೋಜೆ ಫಸ್ಟ್ ಏನು ಪೊರ್ಲು ತೋಜೆ ಬೊಕ್ಕ ಮಲ್ಪೆ ಅನ್ಪೇರು ಹೆಜ್ಜೆ ಪ್ರಾಕ್ಟೀಸ್ ಮಲ್ದೇರೆ ಕೊಡೆ 14 ಗಂಟೆ ಮಟ್ಟ ಪ್ರಾಕ್ಟೀಸ್ ಇತ್ತು. ಓಕೆ ಓಕೆ ನೈಟ್ ಪ್ರಾಕ್ಟೀಸ್ ಹಿಂಗೆ ಫೋನ್ ಅಂತಂದು ಉಪ್ಪೇರು ಕಾಂಡೆ ಫ್ರೀ ಇಲ್ಲರ್ ಸರ್ ಪ್ರಾಕ್ಟೀಸ್ ಮನ್ಪುಗ ಮಧ್ಯಾಹ್ನ ಫ್ರೀ ಇಲ್ಲರ್ ಸರ್ ಪ್ರಾಕ್ಟೀಸ್ ಮನ್ಪುಗ ಫೋನ್ ಅಂತಂದು ಉಪ್ಪೇರು. ವೆರಿ ನೈಸ್ ಮೇಡಮ್. ಹಾರ್ಡ್ ವರ್ಕ್ ಮಲ್ದೇರು. ಕೊರಿಯೋಗ್ರಾಫರ್ ಅದು ಯಾರು ನೆರ್ತೀರ ಅಥವಾ ಎಡ್ಡೆ ಸಪೋರ್ಟ್ ಮಲ್ದಿರಾ? ನೆನಪಿನ ಪನ್ನ ಕಾಮನ್ ಅದೇ ಟೀಚರ್ ಇರ್ಬೇಕ ನೆರಂದ ಬೊಕ್ಕ ಕಾಮನ್ ಅತೆ ಹೆಚ್ಚಿನ ನಿಖಿಲ್ ನೇರ್ಬೇಕ ಟೀಚರ್ ಅದು ನೆರ್ಪುಣತೆ ಅನ್ನ ನೆರ್ತೀರ ಕಲ್ಪರ್ಲ ಸಾಧ್ಯ ಬೆಟ್ಟು ಕೊರ್ಪಿತೀರ ಕೆಲ ಟೀಚರ್ಸ್ ಕಾಮನ್ ಅದು ಬೆಟ್ಟು ಕೊರ್ಪೀರ್ ಕೊರ್ಜೇರೆ ಇರ್ದಾದಿ ಸರ್. ಜೋಕಿಂಗ್ ನಮ್ರತ. ವೆರಿ ನೈಸ್. ಈ ಗುರು ಶಿಷ್ಯರ ಈ ಒಂದು ಅನುಬಂಧ ಹೀಗೆ ಇರಲಿ. ನನಾತ ವೇದಿಕೆಡು ನಿಖಿಲ್ನ ಒಂದು ಜುಗಲ್ಬಂದಿ ಅವಾರ್ಡ್, ನಿಖಿಲ್ನ ಕಲಾ ಪ್ರದರ್ಶನ ಅವಾರ್ಡ್ ಒಂದು ವಿಶ್ ಮಲ್ತೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇರಿಗೆ ಸಪೋರ್ಟ್ ಮಲ್ಪರ ಬತ್ತೀನಿ ಮಾತು ಫ್ಯಾಮಿಲಿ ದಕ್ಲಿಗೆ ಟೀಮ್ ದಕ್ಲಿಗೆ ಮಸ್ತ್ ಪೂರ ಚಪ್ಪಾಳೆ ತಾಟಿ ಪೂರ ಕೊರೊಂದಿತ್ತೀರಕ್ಲೆ ಪೂರ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಇಟ್ ಒನ್ಸ್ ಅಗೇನ್ ಫಾರ್ ದಮ್. Thank you so much. All the very best and good luck. Congratulations once again. Semi-finals reach Ainak. Okay. Yes, uncle na vatirdu ireg Sun Premium Refined Sunflower Oil da vatirdu onji oil pouch. Congratulations. And we have whole wheat chakki atta Sun Premium da kalna posa product. So congratulations once again. And we have Floroma floor cleaner uncle na sponsors. ಅಕಲ್ ನಾವು ಒಂದು ಗಿಫ್ಟ್ ಹ್ಯಾಂಪರ್ನ ಕೊರೊಂದಿಲ್ಲೇರಿ ನಿಕ್ಲೆಗ್ ಆ್ಯಂಡ್ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಫ್ರಮ್ ಯೋರ್ಸ್ ಟುಗೆದರ್ ಅರುಣಾ ಮಸಾಲ ಅಕಲ್ನ ಮಸಾಲ ಪ್ಯಾಕೆಟ್ಲ ನಿಕ್ಲೆ ಕೊರೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಡಾನ್ಸಿಂಗ್. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ನೀಡಿದಂಥ ನಮ್ಮ ಮೇನ್ ಸ್ಪಾನ್ಸರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಪವರ್ಫುಲ್ ಸಪೋರ್ಟನ್ನು ನೀಡಿದಂತಹ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲ ಇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸಹಕಾರವನ್ನು ನೀಡಿದಂತಹ ಶಶಿ ಪ್ಲಸ್ ಬ್ಯೂಟಿ ಸೋಪ್, ನಿತ್ಯ ಚಪಾತಿ, BA ಪ್ಲೈವುಡ್, ಜನಪ್ರಿಯ ರೈಸ್ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್. ಡೋಂಟ್ ಗೋ ಎನಿವೇರ್. ಹೋದ್ರು ರಪ್ಪ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ಇಷ್ಟು ಚಂದವಾದ ಉಯ್ಯಾಲೆ ಕೂತ್ಕೊಳ್ಳಿಕ್ಕಾಗಲಿಲ್ಲ. ಅದೆಷ್ಟೋ ಬಾರಿ ಈ ಸ್ಟೇಜಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗೇ ಆಗುತ್ತೆ. ಪ್ರಾಪ್ಸ್ ಆಗಿರುವಂಥದ್ದು ಅಥವಾ ಹ್ಯಾಂಗಿಂಗಲ್ಲಿ ಆಗಿರುವಂಥದ್ದು ಅಥವಾ ತಿರುಗಬೇಕಾಗಿದ್ದದ್ದು ತಿರುಗ್ತಾ ಇರೋದಿಲ್ಲ. ಜಡ್ಜಸ್ ಆಗಿ ಕೊರಿಯೋಗ್ರಾಫರ್ಸ್ ಆಗಿ ನಿಮ್ಮಲ್ಲಿ ಕೂಡ ಇಂಥ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು. ಸೊ ಯು ವಾಂಟ್ ಟು ಶೇರ್ ಇಟ್ ವಿಲ್ ಬಿ ನೈಸ್. ಸುರುಚ್ ಅನಿಲ್ ಸರ್ ಐ ಆಮ್ ಶೋರ್ ಏತೋಂಜಿ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಲ್ದಾರು ಪರ್ಫಾರ್ಮೆನ್ಸಸ್ ಆದಿಪ್ಪು ಇಂಚಿನ ಕೆಲವು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಆದಿಪ್ಪು. ಸೊ ಎನಿ ಸಚ್ ಇನ್ಸಿಡೆಂಟ್ ಯು ವಾಂಟ್ ಟು ಶೇರ್ ವಿತ್ ಅಸ್? ಎನ್ನ ಕೊರಿಯೋಗ್ರಫಿಡ್ ಮಲ್ಲನೆ ಆದಿತ್ತಂಡು ಬಟ್ ಆ ಬೆಸೆಂಟ್ ಲೆಕ್ಚರರ್ ಅದು ಪುನಗ ಎಂಕ್ಲೆ ನಾಕ್ ವಿಸಿಟ್ ಅಂತ ಮನ್ಪೇರ್. ಸೊ ಅಕ್ರೆಡಿಟೇಷನ್ ಸೊ ದಟ್ ಟೈಮ್ ವಿ ಹ್ಯಾವ್ ಟು ಶೋ ಅವರ್ ಕಲ್ಚರ್ಸ್. ಸೊ ಏನೊಂಜಿ ರಾಮಾಯಣ ಮಂದಿತ್ತೆ ಶಾಡೋ ಆ್ಯಕ್ಟೆಡ್. ಸೊ 47 ಸ್ಟೂಡೆಂಟ್ಸ್ ಬಾರ್ದು. ಸೊ ಡೈಲಿ ಮೈಕ್ಡ್ ಕಲ್ಪವನ್ ಅಂಚಪುರ. ಸೊ ರಾಮಾಯಣಡ್ ಆಬ್ವಿಯಸ್ಲಿ ಶೂರ್ಪನಕ್ಕಿ ಒಂಜಿ ಕ್ಯಾರೆಕ್ಟರ್ ಬರ್ಪುಂಡು ಆ್ಯಂಡ್ ನಿಕ್ಲೆ ಮಾತ್ರ ಗೊತ್ತುಪ್ನಾಗನೆ ಶೂರ್ಪನಕ್ಕಿ ಬೊಕ್ಕ ಬ್ಯೂಟಿಫುಲ್ ಗರ್ಲ್ ಅದು ರಾಮನ್ ಮದ್ಮಾಯರೆ ಟ್ರೈ ಮನ್ಪ ಒಂದು ಕಾನ್ಸೆಪ್ಟ್ ಸ್ಟೇಜ್ ಆವೊಂದುಂಡು. ಆ್ಯಂಡ್ ಬೈ ಮಿಸ್ ಒಂಜಿ ವಯರ್ ಅಲ್ಪ ಪಾಸ್ ಆದಿತ್ತನು ಆ್ಯಂಡ್ ಅಲ್ಲಿ ಉಂತುನ ಪ್ಲೇಸ್ಡೆ ಆ ವಯರ್ ಸ್ಕಿನ್ ಔಟ್ ಆದು ಬೋಡ್ದುಂಡು. ಆ್ಯಂಡ್ ಶೂರ್ಪನಕ್ಕೆ ಅವ್ಳು ತೂದು ಫುಲ್ ಅಗ್ರೆಷನ್ ರಾಮನ್ ತೂದು ಹ್ಯಾಪಿ ಅವಡು. ಆ್ಯಂಡ್ ಅಲ್ಪ ದಾದ ಅನ್ಪಂಡ ಶಿ ಸ್ಟ್ಯಾಂಪ್ ದ್ಯಾಟ್ ಆ ವಯರ್ನೇ ದೊಂಕಿರಾರು ದೊಂಕುದಾಯಿನ ಕರೆಂಟ್ ಹಾಕಿದ್ ನಾವು ಆ್ಯಕ್ಚುಲಿ. ಬಟ್ ಹೋಲ್ ಆಡಿಯನ್ಸ್ ವೇರ್ ಕ್ಲಾಪಿಂಗ್ ಫಾರ್ ಹರ್ ಬಿಕಾಸ್ ಶಿ ಆ್ಯಕ್ಟೆಡ್ ಲೈಕ್ ದ್ಯಾಟ್. ಆ್ಯಂಡ್ ಒಂದು ಕಾಮಿಡಿ ಆದಿತ್ತಂಡು ಬಟ್ ಆ ಮೂಮೆಂಟ್ ಹಿಂಗೆ ಮೂಲ್ದಾದ ಮಂತೊಂದಿಲ್ಲ ಅಲ್ಪ ಕ್ಯಾರೆಕ್ಟರ್ ಬೇತೆ. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ಬೂರ್ದಿನಿ ಆಟೋಮೆಟಿಕ್ ಅಲ್ಪ ಸ್ಕ್ರೀನ್ ಬರ್ಪುಂಡು ನೆಕ್ಸ್ಟ್ ಬ್ಯೂಟಿಫುಲ್ ಗರ್ಲ್ ಅದು ಮೋಹಿನಿ ರೂಪದಕ್ಕನೆ ಒಂಜಿ ಪೊಣ್ಣು ಬರ್ರೆ ಉಂಡು ಅಂಚ. ಸೊ ಆಬ್ವಿಯಸ್ಲಿ ಒಂದೊಂಜಿ ಎಂಕ ಅಲ್ಪ ಇನ್ಸಿಡೆಂಟ್ ಐ ಆಲ್ವೇಸ್ ರಿಮೆಂಬರ್ ದ್ಯಾಟ್. ಆ್ಯಂಡ್ ಅಲ್ಪ ಎಂಚ ಬಾರಿ ಬಂಗಡ ಒಂದು ಜೀವ ಓರಿಯಂಟ್ ಬಂದ್ಬಿರತ್ತೆ ಅಂಚ. ಅಲ್ಲಿಗೆ ಆ್ಯಕ್ಚುಲಿ ಕರೆಂಟ್ ಹಾಕಿದ ಬೊಕ್ಕ ಸ್ಟೇಜ್ ಎಂಕ್ಲು ಒಯ್ತೊಂಕೊಂದು ಬಟ್ ಏರೆಗ್ಲ ಆ್ಯಕ್ಟೆಡ್ ಗೊತ್ತಾತಿಜಿ. ದ ಶೋ ವೆಂಟ್ ಆನ್ ಆ್ಯಂಡ್ ಇಟ್ ಬಿಕೇಮ್ ಒನ್ ಆಫ್ ದ ಬೆಸ್ಟ್
ಆ್ಯಂಡ್ ನಾಕ್ ಅಕ್ರಿಡೇಷನ್ ಕಲ್ಚರಲ್ ಆ್ಯಕ್ಟಿವಿಟೀಸ್ A++ ತಿಕ್ಕದು. ವಾವ್. ಸೊ ಇಂಚಿಂದ ಸ್ಟೇಜ್ ಆನಾಗ ಮ್ಯಾನೇಜ್ ಮನ್ಪೆರೆ ಮಸ್ತ್ ಜನಕ್ಕೆ ಗೊತ್ತಿತ್ತು ನಾ ಬಾರಿ ಎಡ್ಡೆ. ಆ್ಯಂಡ್ ನಾನೊಂಜಿ ಸ್ಮಾಲ್ ಇನ್ಸಿಡೆಂಟ್ ಪನ್ನೋಡಾಂಡ ರಿಯಾಲಿಟಿ ಶೋ ಪೋದಿತ್ತೆ ಅಪ್ಪಾಗ ಯಾನ್ ಡಿಗ್ರಿ ಫೈನಲ್ ಇಯರ್ ಆ್ಯಂಡ್ ಯಾನ್ ಎಲ್ಲೇ ಸ್ಟೂಡೆಂಟ್ ಕಲ್ಪ ಹೊಂದಿತ್ತೆ. ಸೊ ಎಲ್ಲೆಲ್ಲೇ ಜೋಕುಲು ಒಂಜಿ 7 ಜನ ಉಂತುದಿತ್ತೇರು ಸ್ಟೇಜ್ ದ ಸೈಡ್. ಸೊ ಅಲ್ಪ ಎಂಚೊಪ್ಪುಂಡು ಬಂಡ ಮಂಗಳೂರು, ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ಅಂಚ ಮಸ್ತ್ ಕಂಟೆಸ್ಟೆಂಟ್ ನಕಲು ಪ್ಲಸ್ ಕೊರಿಯೋಗ್ರಾಫರ್. ಸೊ ನಮ್ಮ ಕುಡ್ಲ ರೆಪ್ರೆಸೆಂಟ್ ಬಂದಿತ್ತ. ಸೊ ಪಿರಾವುಡು ಎಂಕಲ್ಲ ಎಲ್ಲೆಲ್ಲೇ ಜೋಕುಲು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಈ ಮ್ಯಾನೇಜಿಂಗ್ ಟೈಮಿಂಗ್ ಎಂಚಿತ್ತು ಬಂಡ ಪಿರಾವುಡ್ ಏರ ಉಂತುದು ಪೂರನ ಹಾಲ್ಟರ್ದ ಡ್ರೆಸ್ಸನ್ನು ಕಟ್ ಮಂತ್ ಪೋದಿತ್ತೇರು ಜೋಕುಲ್ನ. ಸೊ ಸ್ಟೇಜಿಡ್ ಅನೌನ್ಸ್ ಅದು ಪೋನಾಗ ಜೋಕುಲ್ನ ಪೂರ ಡ್ರೆಸ್ ಓಪನ್ ಆವೊಂದುಂಡು ಪಿರಾವುಡ್ದು. ಸೊ ಈ ಎಕ್ಸ್ಪೀರಿಯನ್ಸ್ನು ಯಾನ್ ಅಲ್ಪ ಆನ್ ಸ್ಟೇಜ್ ಇಡೆ ಎಂಕುಲು ರಪ್ಪ ಪಿನ್ ಪೂರ ಪಾಡ್ದು ಪರ್ಪಸ್ಫುಲಿ ಮಂದಿತ್ತೇರು. ಸೊ ಇಟ್ ವಾಸ್ ಜಸ್ಟ್ ಆಕಲು UKG ಕೆಲವೇರು ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಆಕಲು ನಾರ್ಮಲಿ ಗೊಬ್ಬನೆಟ್ ಎಲ್ಲರು ಬಟ್ ಏರ್ ಕಟ್ ಮಂದ್ ಪೋತಿರ್ ಗೊತ್ತಿಜಿ. ಸೊ ದೀಸ್ ಆರ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ದ ಡಾನ್ಸ್ ಫೀಲ್ಡ್. ಇಂದನ್ ಪೂರ ಎಕ್ಸ್ಪೀರಿಯನ್ಸ್ ಮಂದೇ ಇಡೆ ಬೈದೀನಿ. ಸೊ ಇಂಚಿಂದ ಮ್ಯಾನೇಜ್ಮೆಂಟ್ನ ಎಸ್ ಮೆನಿ ಉಂಡು ಬಟ್ ಟೂ ಐ ಶೇರ್ಡ್ ವಿಚ್ ಇಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ನಿತೇಶ್ ಅವ್ರಿಗ್ಲದಾದ ನಾವು ನೆನಪಾಂಡು ನೈಸ್. ಇರ್ ಕೇನಾಗ ಫಸ್ಟ್ ಕೇನ್ಗೆ ಹೆಂಗೆ ಅರ್ಥ ಇದ್ದಿರ್ದು ಅದಕ್ಕೆ ಏನೊಂದಿಲ್ಲ ಮೊಕ್ಲ ಆ್ಯಕ್ಟ್ದ ಬಗ್ಗೆ ಕೇನು ನಾ ಅಂಚ ಇತ್ತೆಂಕ್ ಗೊತ್ತನ್ಕಿ ಎಂಕ್ಲ ಲೈಫಡ್ ಎಂಕ್ಲಿತ್ತ ಬೇಲೆ ಮನ್ಪನಾಗ ದಾದಾವು ಮಿಸ್ಟೇಕ್ಸ್ ಆತನ್ ಬಂದು ಎಸ್ ಎಂಕ್ ಮಸ್ತ್ ಎಕ್ಸ್ಪೀರಿಯನ್ಸ್ ಆತನ ಆ ವಿಷಯಡ್. ಯಾನ್ ದೀಪಕ್ ಸಿಂಗ್ ಎಸಿಸ್ ಮಂತ್ ರಿಯಾಲಿಟಿ ಶೋ ಜಲಕ್ ದಿಗ್ಲಾಜ 2015 ಸೋಫಿ ಚೌಧರಿ ಶಿ ಈಸ್ ಆರ್ಟಿಸ್ಟ್, ಶಿ ಈಸ್ ಅ ಸಿಂಗರ್ ಆ್ಯಂಡ್ ಆ್ಯಕ್ಟ್ರೆಸ್. ಅಲ್ನ ಒಂಜಿ ಆ್ಯಕ್ಟ್ ಇತ್ತನ್ ಐಟ್ ದಾದಿತ್ತನ ಒಂಜಿ ಮೋಟರ್ ತಿರ್ಗುನ ಅವು ಒಂಜಿ ಇಡೀ ಒಂಜಿ ಮಲ್ಲ ಪ್ರಾಪರ್ಟಿ ಪಂಡ ಒಂಜಿ ಐಟು ಇಲ್ಲದ ಕಿಚನ್ ಹಾಲ್ ಬೊಕ್ಕ ಬೆಡ್ರೂಮು ಪೂರ ಒಂಜೆಟೆ ಅವು ರೋಲ್ ಒಂದೆಪ್ಪುಂಡು ಆ್ಯಕ್ಟ್ ಒಂದೆಪ್ಪುಂಡು. ಸೊ ಆ ಮೋಟರ್ದ ಕಂಟ್ರೋಲ್ ಆ ಎಂಡ ಕೊರ್ಪುಂಡ ಎಂಡ ಮಸ್ಟ್ ಟ್ರಸ್ಟ್. ಐ ವಾಸ್ ಅಸಿಸ್ಟಿಂಗ್ ಹಿಮ್ ಮತ್ಲ ಎಂಕ್ಲು ಪೂರ ಪ್ರಾಪರ್ಟೀಸ್ ಒಂದು ಪೂರ ಅಸಿಸ್ಟ್ ಎಂಕ್ಲು ಮೇಯ್ನ್ ಐಟ್ ಎಂಗ್ಲಕ್ ಐಟ್ ಪೂರ ಒಪ್ಪುನಿ ಆ್ಯಕ್ಚುಲಿ ಮೇರೆ ನಲ್ತೊಂದು ಪೇರು ಪರ್ಫಾರ್ಮ್ ಆರೆನ್ನ ಗುರು. ಸೊ ಐ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಹಿಮ್. ಒಂಜಿನ ದಾದಾಂಡು ಆನ್ ಆ್ಯಕ್ಟ್ ಪಣ ಟೇಕ್ ಅವೊಂದುಂಡು ಇಟ್ಸ್ ಅ ಟೇಕ್ ಇಟ್ಸ್ ಹ್ಯಾಪ್ನಿಂಗ್ ಇನ್ ಕಲರ್ಸ್ ಅವು ಅವೊಂದಿತ್ತಿನ ಕಲರ್ಸ್ ಇಡು ದಾದಾಂಡು ಪಂಡ ಮೋಟರ್ ಹಾಳಾಂಡ್ ಪನ್ನಾಗ ಮೊಕಲು ರೆಡಿ ಆತೇರು ಪರ್ಫಾರ್ಮೆನ್ಸಿಗೆ ಯಾಂದದ ಮಂತೆ ಮೊಕಲ ಪನಂದೆ ಮೋಟರ್ ಚೇಂಜ್ ಮಂತೀನಿ ಐತ ಸ್ಪೀಡ್ ಇಲ್ಲ ಹೊಸ ಪಾಡ್ನ ಮೋಟರ್ ಸ್ಪೀಡ್ಲ ಚೇಂಜ್ ಮೊಕಲ ಫುಲ್ ಕೊರಿಯೋಗ್ರಫಿ ಉಲ್ಟಾ ಹೋಯ್ನಿ ಅವಳ ಟೇಕ್ ಆಂಡ್ ಐಟ್ ದಾದಾಂಡ 30 ತಿಕ್ಕುನ ಆ್ಯಕ್ಟ್ ಅವು 10-10-10 ಪಂಡ ರೆಮೋ ಮಾಧುರಿ ಬೊಕ್ಕ ಕರಂಜ್ ಅವ್ರು ಇತ್ತೀನಿ ಜಡ್ಜಸ್ 10-10-10 ತಿಕ್ಕುನ ಆ್ಯಕ್ಟ್ ಮೊಕ್ಲಿಗೆ 9-9-9 ತಿಕ್ಕಿನ ಆ ಒಂಜಿ ಟೈಮಿಂಗ್ ಮಿಸ್ ಆಯ್ನಿಟ್ಟು ಐಕೆ ಹೆಂಗೆ ಬಸ್ ಸರಿ ನೀರಿಯರು ಎನ್ನ ಗುರು ದಾದ ಮಂತೊಂದಿಲ್ಲ ಈ ಮೋಟರ್ ಚೇಂಜ್ ನೆಂಡ ಪನೋಡತ ಯಾ ನವೀನಕ್ಕೆ ಯಾನ್ ಮಂತದ್ದು ಆತ ಅವು ಮಲ್ಲ ಮಿಸ್ಟೇಕ್ ಎನ್ನ ಬೊಕ್ಕ ಕೆಲವು ಇನ್ಸಿಡೆನ್ಸ್ ಉಂಡು UV ಆ್ಯಕ್ಟ್ಸ್ ಬೊಕ್ಕೊಂಜಿ ಆ್ಯಕ್ಟ್ಸ್ ಒಂಜಿತ್ತನಿ ಏರಿಯಲ್ ಆ್ಯಕ್ಟ್ಸ್ ರಶ್ಮಿ ದೇಸಾಯಿ ಅವಳ ಜಲಕಡೆ ಬಂದಿನಿ ಐಟ್ ದಾದನ್ ಪಂಡ ಅವು ಟೆಕ್ನಿಕಲ್ ಡಾಯ್ನಿ ಅವು ಫೈನಲ್ ರೌಂಡ್ ಡಾಯಿಜಿ ಟೆಕ್ನಿಕಲ್ ದಾದನ್ ಪಂಡ ಅಲ್ಲಿಗೊಂಜಿ ಮಿತ್ತು ಪೋಯಿರತ್ತನ್ನು ಏರಿಯಲ್ ಆ್ಯಕ್ಟೆಡ್ ಮಿತ್ತು ಅಲ್ಲಿ ರೋಲ್ ಅದು ಮಿತ್ತು ಒಪ್ಪಲ್ ಯಾನ್ ಮಿತ್ತು ಪೋಯಿನ ತೂಂದಿ ಗುಲ್ದೀನಿ ತಿರ್ತು ಬಿಟ್ರೆ ಬಲ್ಲ ಒಂದು ಇತ್ತನು ಏರಿಯಲ್ ಬಿಡ್ರೆ ಎತ್ತನು ಯಾನಲ್ಲಿ ತೂದೆ ಬಾಕಿ ಅಲ್ಲಿ ತಿರ್ತು ಬೈತೀನಿ ಹೆಜ್ಜು ಎಂಕು ವಾನೆರಡೆ ಟೆಕ್ನಿಕಲ್ ದಾದ ಮಂತಂದಿಲ್ಲ ಈ ದಾದ ಕನಗಟ್ಟೊಂದಿಲ್ಲ ಅಂದು. ಸೊ ಇನ್ನೊಂದು ಎಕ್ಸ್ಪೀರಿಯನ್ಸ್ 60 ದಿನ ಕೆಪ್ಪೆಗೆ ದೀಪ ಬಂಡಿರಿ ಎಂಕ್ ಪಂಡ ದಟ್ ಈಸ್ ಅ ಗುರು. ಐ ಆಕ್ಸೆಪ್ಟ್ ಮೈ ಮಿಸ್ಟೇಕ್ ಕಲ್ತೊಂದಿತ್ತೆ ಅಪ್ಪಾಗ ಪೊಣ್ಣು ಮಿತ್ತು ತೂಪನ ಇಟ್ಟು ರೋಲ್ ಒಂದು ಬಂದಿಲ್ಲ ಅಲ್ಲಿ ಬಿತ್ತು ಯಾನ್ ಅವೇ ತೂತು ಬಾಕಿ ಆಯ್ತಾ ನೆಕ್ಸ್ಟ್ ಬೆಂಕ್ ಬಿಡ್ರೆ ಇತ್ತು ಏರಿಯಲ್ ಪಿರ ಅಲ್ಲಿ ತಿರ್ತು ಜಪ್ರ ಇತ್ತು ನೆಕ್ಸ್ಟ್ ಸ್ಟೆಪ್ ಇತ್ತು ಮೇರ್ ತಿರ್ತು ಒಂದು ಕಾತೊಂದಿಲ್ಲ ವೈದ್ಯಲ್ ಅಲ್ಲಿ ಅಲ್ಲಿ ಮಿತ್ತಿಲ್ಲ ಅಲ್ಲಿ ಏನು ಮಾಡ್ತಿದ್ಯಾ ಶಿಷ್ಯ ಹೆಂಗೆ ನಿರಂದಿಲ್ಲ. So many such incidents happen. So the bottom line is life must go on, the show must go on. Anything you want to share? No, lots of inchina eto circumstances, eto issues, experiences mansi mavada kendala ippundu, but the only bottom line is the show must go on. It must go on. ದಾದೈತನೆಲ್ಲ ಆ್ಯಸ್ ಆರ್ಟಿಸ್ಟ್ ಅವೇನು ಮ್ಯಾನೇಜ್ ಮಲ್ಪರೆ ಆ್ಯಂಡ್ ಕವರ್ ಅಪ್ ಮಲ್ಪರೆ ಅವು ಇಜ್ಜಂದೆಲ್ಲ ಎಂಕಲ್ಲ ಒಂದು ಪರ್ಫಾರ್ಮೆನ್ಸ್ ಮಲ್ತೊಂದು ಪೋಪುನ ದಟ್ ಈಸ್ ಆರ್ ಟ್ಯಾಲೆಂಟ್. ಆ್ಯಂಡ್ ವಿತ್ ದಿಸ್ ವಿ ಕಮ್ ಟು ದಿ ಎಂಡ್ ಆಫ್ ದಿ ಎಪಿಸೋಡ್, ಡೆಫಿನೆಟ್ಲಿ ನಾಟ್ ದಿ ಎಂಡ್ ಆಫ್ ದ ರೌಂಡ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಮ್ಮೀಸ್ ತಮ್ಮ ಕೊರಿಯೋಗ್ರಾಫರ್ಸ್ ಜೊತೆ ತಮ್ಮ ಡಾನ್ಸ್ನ ನೃತ್ಯ ವೈಭವವನ್ನು ತೋರಿಸ್ಲಿಕ್ಕಿದ್ದಾರೆ, ಅವರ ಕ್ರಿಯೇಟಿವಿಟಿಯನ್ನು ತೋರಿಸ್ಲಿಕ್ಕಿದ್ದಾರೆ ಆ್ಯಂಡ್ ನಾವೆಲ್ಲರೂ ಅದಕ್ಕೋಸ್ಕರ ಕಾಯ್ಲಿಕ್ಕಿದ್ದೇವೆ. ಸೊ ಯು ಆ್ಯಂಡ್ ಮೀ ಮೀಟ್ ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ವೇಟಿಂಗ್ ಟು ವಾಚ್ Dance Mummy Dance Season 5. Dance, mommy, dance. Dance, mommy, dance. Dance, mommy, dance.